ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಆತ್ಮೀಯ ನಮಸ್ಕಾರ. ಇದು ಮನದಾಳದ ಮಾತಿನ ಕಾರ್ಯಕ್ರಮ ಮನಸ್ವಿನಿ. ಯಾರಪ್ಪ ಇವತ್ತಿನ ಅತಿಥಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಮಕ್ಕಳಂದ್ರೆ ಯಾವಾಗದಿಂದ ಬೆಳವಣಿಗೆ ಪ್ರಾರಂಭ ಆಗುತ್ತೆ, ಯಾವಾಗದಿಂದ ನಾವು ಅವರಿಗೆ ಹೊಡಿಲಿಕ್ಕಂತೂ ಮೊದಲಿಂದಲೇ ಪ್ರಾರಂಭ ಮಾಡ್ತೇವಪ್ಪ ಏನಾದರೂ ಹೇಳಿದ್ದು ಕೇಳೋದಿದ್ರೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಮಕ್ಕಳಲ್ಲಿ ಡೆವಲಪ್ಮೆಂಟ್, ಬೆಳವಣಿಗೆ, ಅವರಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೇಗೆ ನಾವು ಮೂಡಿಸ್ಬೋದು ಅನ್ನೋದನ್ನು ಮಾತನಾಡಲಿಕ್ಕೆ, ಮಕ್ಕಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮೈತ್ರಿ ಚಂದ್ರಶೇಖರ್ ಅವರು. ಯೂರೋ ಕಿಡ್ಸ್ ಮಣಿಪಾಲ ಇದರ ಮುಖ್ಯಸ್ಥರು, ಅಂದರೆ ಸೆಂಟರ್ ಹೆಡ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರನ್ನ ಮಾತನಾಡಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮ್ಯಾಮ್, ರೈಟ್ ನೌ ಅಟ್ ದಿಸ್ ಜಂಕ್ಷನ್ ನಿಮಗೆ ಮನಸ್ವಿನಿಗೆ ಬಂದು ಏನು ಅನ್ನಿಸ್ತಾ ಇದೆ? ಇಟ್ಸ್ ಅ ಪ್ರಫೌಂಡ್ ಫೀಲಿಂಗ್, ಒಂಥರ ಮಿಕ್ಸ್ ಫೀಲಿಂಗ್ ಆ್ಯಕ್ಚುಲಿ. ಮೊದಲನೇ ಸಲ ಬಂದಿರೋದು, ಹಾಗಾಗಿ ಇಟ್ಸ್ ನೈಸ್, ಇಟ್ಸ್ ಗುಡ್ ಟು ಬಿ ಹಿಯರ್. ಥ್ಯಾಂಕ್ ಯು ಮ್ಯಾಮ್. ಒಂಥರ ಪ್ಲ್ಯಾಟ್ಫಾರ್ಮ್ ಅಂತ ಒಂದು ಒಳ್ಳೆ ಫೀಲಿಂಗ್ ಅಂತ ಹೇಳಿ ನೀವು ಎಕ್ಸ್ಪ್ರೆಸ್ ಮಾಡಿದ್ರಿ ಮನಸ್ವಿನಿ ಅಂತ ಹೇಳಿ. ಮ್ಯಾಮ್, ನಾವು ಲೇಡೀಸ್ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿರುವವರು, ಸಾಕಷ್ಟು ಸ್ಕಿಲ್ಗಳನ್ನು ಒಳಗೊಂಡಿರುವವರು, ಆದರೆ ಎಲ್ಲವನ್ನ ಐಡೆಂಟಿಫೈ ಮಾಡಲಿಕ್ಕೆ ನಾವೆಲ್ಲೋ ಒಂದು ಕಡೆ ಹಿಂದೆ ಬೀಳ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್? ಕೊನೆಗೆ ಅಂದರೆ ಈಗ ನಮ್ಮ ಹಿಂದಿನ ಜನರೇಷನ್, ನನ್ನ ತಾಯಿಯ ಜನರೇಷನ್ ಅಥವಾ ನಿಮ್ಮ ತಾಯಿಯ ಜನರೇಷನ್ ನೋಡಿದ್ರೆ ಈಗ ಎಲ್ಲರೂ 50-60ರಲ್ಲಿ ಇದ್ದಾರೆ. ಎಷ್ಟು ಹೊರಗಡೆ ಹೋಗ್ತಾರೆ, ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಅಥವಾ ಯಾವುದೆಲ್ಲ ಆ್ಯಕ್ಟಿವಿಟೀಸಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ, ಅದನ್ನು ಒಂದ್ಸಲ ನೋಡಿದ್ರೆ ಇದರದಷ್ಟಿದ್ರೂ ಉತ್ತರ ನಮಗೆ ಸಿಗತ್ತೆ. ಸೊ ಕಟ್ಟ ಕಡೆಯದಾಗಿ ಎಲ್ಲಿಗೆ ಬಂದು ನಿಲ್ತಾರೆ ಅಂದರೆ, ನಾನು ಯಾರು, ನನ್ನ ಐಡೆಂಟಿಟಿ ಏನು, ಇಷ್ಟು ವರ್ಷ ಬರೀ ಮಕ್ಕಳದ್ದು ಮಾಡ್ಕೊಂಬಂದೆ, ಗಂಡಂಗೆ ಮಾಡಿದೆ, ಎಲ್ಲ ಮಾಡಿದೆ, ಕಡೆಗೆ ನನ್ನ ಐಡೆಂಟಿಟಿ ಏನು ಅಂತ ಅಲ್ಲಿ ಬಂದು ನಿಲ್ಲತ್ತೆ. ಸೊ ಆದಷ್ಟು ಮೊದಲೇ ಎಚ್ಚೆತ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡೋದು, ಅಥವಾ ಯಾವುದೋ ಒಂದು ಐಡೆಂಟಿಟಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಬೆಟರ್. ಭಜನೆನೇ ಇರ್ಬೋದು, ಅಡುಗೆನೇ ಇರ್ಬೋದು, ಹೊರಗಡೆ ನೀನು ಕೆಲಸನೇ ಇರ್ಬೋದು, ಯಾವುದೇ ಇರ್ಬೋದು, ಬಟ್ ತನ್ನನ್ನು ತಾನು ಒಂದೇಕ್ಕೆ ಸೀಮಿತ ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಅಭಿಪ್ರಾಯ. ಸೊ ಯಾವುದಾದ್ರು ಒಂದರಲ್ಲಿ ಆದರೂ ಎಕ್ಸೆಲ್ ಆಗಲಿಕ್ಕೆ ಟ್ರೈ ಮಾಡಿ. ಎಸ್, ಈ ಎಕ್ಸೆಲ್ ವಿಷಯವನ್ನು ನಾವು ಮಾತಾಡುವಾಗ, ಎಕ್ಸಲೆನ್ಸಿಯನ್ನು ನಾವು ಮಾತನಾಡುವಾಗ, ನೀವು ಯಾವ ರೀತಿ ಈ ಪ್ರಪಂಚಕ್ಕೆ ತೆರ್ಕೊಂಡ್ರಿ? ಏನಿದು? ನಾನು ಯಾವ ಥರ ಅಂದರೆ ಎಲ್ಲದರಲ್ಲೂ ಇದ್ದೀನಿ, ಆ ಥರದ ವ್ಯಕ್ತಿತ್ವ ಆ್ಯಕ್ಚುಲಿ ನಮ್ಮದು. ಇಂಥದ್ದೇ ಕಡೆ ನಿನ್ನದು, ಇಂಥದ್ದೇ, ನೀನು ಇದರಲ್ಲೇ ಹೋಗು, ನೀನು ಮುಂದುವರಿತೀಯ ಅಂತ ನನಗೆ ತೋರಿಸ್ಕೊಟ್ಟವರು ನನ್ನ ಯಜಮಾನರು. ನನ್ನ ಮಗಳನ್ನು ಆ್ಯಕ್ಚುಲಿ ಶಾಲೆಗೆ ಹಾಕಬೇಕಾದ್ರೆ, ಇಲ್ಲಿ ಆಚೆ ಈಚೆ ಉಡುಪಿ ಮತ್ತು ಮಣಿಪಾಲದಲ್ಲಿ ನಾವು ನೋಡಬೇಕಾದ್ರೆ, ಪ್ರೀ ಸ್ಕೂಲ್ ಅಂತ ನಾವು ನೋಡಬೇಕಾದ್ರೆ ನಾವು ಬಂದು ನಿಂತಿದ್ದು, ಶಿ ಈಸ್ ಎಕ್ಸಲೆಂಟ್ ಕಿಡ್, ಅಂದರೆ ತುಂಬ ಏನು ಹೇಳ್ತಾರೆ IQ ಜಾಸ್ತಿ ಇರುವಂಥ ಮಗು. ಸೊ ಆ ಥರದ ಮಗುವನ್ನು ನಾವು ಒಂದು ಚೌಕಟ್ಟನ್ನು ಒಂದು ಶಾಲೆಯಲ್ಲಿ ಹಾಕಿಬಿಟ್ರೆ ಆ ಮಕ್ಕಳು ವ್ಯಕ್ತಿತ್ವ ವಿಕಸನ ಆಗೋದಿಲ್ಲ, ಅಲ್ಲೇ ನಿಂತು ಹೋಗುತ್ತೆ. ಸೊ ಆವಾಗ ನಾವು ನಮ್ಮ ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ ಕಟ್ಟೆ ಕಡೆಯದಾಗಿ ನಾವು ಬಂದು ನಿಂತಿದ್ದು ಯೂರೋ ಕಿಡ್ಸ್ ಅಂತ. ಅದರ ಕರಿಕ್ಯುಲಮನ್ನು ಪೂರ್ತಿ ನಾವು ನೋಡಿದ್ವಿ, ತುಂಬ ಚೆನ್ನಾಗಿದೆ, ಮಾಂಟೆಸರಿ ಶಾಲೆ ಅದು. ಸೊ ಹಾಗಾಗಿ ಪೂರ್ತಿ ಕರಿಕ್ಯುಲಮನ್ನು ನಾವು ಹಾಗೆ ನೆದರ್ಲ್ಯಾಂಡ್ಸು ಅಥವಾ ವೆರಿ ಸ್ಯಾಡ್ ದಟ್ ಇಂಡಿಯಾಗೆ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನಲ್ಲಿ ರಿಸರ್ಚೇ ಇಲ್ಲ, ಇಂಡಿಯನ್ಸ್ ಮಾಡಿಲ್ಲ. ನಾವು ನಮ್ಮ ಪೂರ್ವಜರು ಮಾಡಿದ್ರು, ಆದರೆ ಮಧ್ಯ ಅದನ್ನು ನಾವು ಅಲ್ಲೇ ಬಿಟ್ಬಿಟ್ಟಿದ್ದೀವಿ, ಅದನ್ನು ಮುಂದುವರಿಸ್ಕೊಂಡು ಆ ಗ್ಯಾಪ್ ಅನ್ನೋದು ಇನ್ನು ಖಂಡಿತ ಬಿಟ್ಬಿಟ್ಟಿದ್ದೀವಿ, ಕನೆಕ್ಟ್ ಮಾಡ್ಕೊಂಡಿಲ್ಲ. ಎಕ್ಸಾಕ್ಟ್ಲಿ. ಹೊರಗಿನವ್ರೀಗ ನಮಗೆ ಹೇಳಿದ್ಮೇಲೆ ಮತ್ತೆ ನಾವು ಹೌದಲ್ಲ, ಇದು ಹೌದಲ್ಲ ಅಂತ ಹೇಳಿ ನಾವು ಮತ್ತೆ ರೂಟ್ಸಿಗೆ ಹೋಗ್ತಾ ಇದ್ದೀವಿ. ಆದರೂ ಅದೊಂದು ಇಟ್ ಈಸ್ ಅಗೇನ್ ಸ್ಯಾಡ್ ಥಿಂಗ್. ಬಟ್ ಆ ಥರ ಇದ್ದಾಗ ಯೂರೋ ಕಿಡ್ಸ್ ಕರಿಕ್ಯುಲಮನ್ನು ನಾವು ಚೂಸ್ ಮಾಡಿ ದೆನ್ ವಿ ಥಾಟ್, ನಾವೇ ಯಾಕೆ ಮಾಡಬಾರ್ದು ಶಾಲೆ? ನಾನು ಟೀಚ್ ಮಾಡ್ತಾ ಇದ್ದೆ, ನಂದು BEd ಆಗಿದೆ, ನಾನು ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರು ಹೈಸ್ಕೂಲಿಗೆ. ಹಾಗಾಗಿ ಯಾಕೆ ಮಾಡಬಾರ್ದು ಅಂತ ಬಂದಾಗ, ನೀನು ಇದಕ್ಕೆ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿದವರು ನನ್ನ ಯಜಮಾನರು. ಸೊ ಹಾಗಾಗಿ ಯೂರೋ ಕಿಡ್ಸ್ ಅಂತ ಒಂದು ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. This is his brainchild, okay. But I think he has gifted it to me, and I'm just taking it forward. ಮ್ಯಾಮ್, ಎಷ್ಟೋ ಕಡೆ ಈಗ ನೋಡಿದ್ರೆ ಮಗುವನ್ನು ಶಾಲೆಗೆ ಸೇರಿಸ್ಬೇಕಾದ್ರೆ ಒಂದು ನೋಡುವಂಥದ್ದು ಪ್ರಾಕ್ಸಿಮಿಟಿ, ಎಲ್ಲಿ ಹತ್ರ ಇದೆ, ಅಲ್ಲಿ ಯಾವ ಶಾಲೆ ಒಳ್ಳೇದಿದೆ, ಅಲ್ಲಿ ಎಲ್ಲೋ ಒಂದು ಕಡೆ ಫೀಸ್ ಅದನ್ನು ತಗೊಂಡು, ಫೀಸ್ ತುಂಬ ಇದ್ರೆ ಆ ಸ್ಕೂಲ್ ಒಳ್ಳೇದು ಅನ್ನೋ ಕನ್ಕ್ಲೂಷನ್ಗೆ ನಾವು ಹಾರಿ ಬಿಡ್ತೇವೆ. ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದಾಗ, ನೀವೀಗ ಹೇಳಿದಾಗ ಕರಿಕ್ಯುಲಮನ್ನು ನೀವು ಸ್ಟಡಿ ಮಾಡಿದ್ರಿ ಅಂತೇಳಿ,
ಯೂರೋ ಕಿಡ್ಸನ್ನು ಯಾಕೆ ಸೆಲೆಕ್ಟ್ ಮಾಡಬೇಕು ನಾವು? ದೇರ್ ಆರ್ ಲಾಟ್ಸ್ ಆಫ್ ಥಿಂಗ್ಸ್. ಒಂದು ಮಗುವಿನ ಬೆಳವಣಿಗೆಗೆ ಬರೀ ನೀನು ಒಂದು ಟೀಚರನ್ನು ಇಟ್ಟು ಚಾಕ್ ಆ್ಯಂಡ್ ಬೋರ್ಡ್ ಮೆಥಡ್, ಹಳೆ ಮೆಥಡಲ್ಲಿ ನಾನು ಈಗಲೂ ಹೋಗ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಟೀಚರಿಗೆ ಎಷ್ಟು ಆ ಮಕ್ಕಳ ಜೊತೆ ಇರಬೇಕಾಗಿರೋ ಒಂದು ಕ್ವಾಲಿಟಿ ಎಷ್ಟಿದೆಯೋ ಅಷ್ಟೇ ಕ್ವಾಲಿಟಿ ಒಂದು ಸಣ್ಣ ಮಗುವಿನ ಸೈಕಾಲಜಿ ಗೊತ್ತಿರಬೇಕು, ಅಥವಾ ಆ ಮಗುವಿನೊಟ್ಟಿಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಪ್ರತಿ ಮಗುನಲ್ಲೂ ಬಿದ್ದು ಹೊರಳಾಡೋದು, ನನಗೆ ಬೇಡ, ಅದು ಬೇಡ, ಇದು ಬೇಡ ಎಲ್ಲ ಇರುತ್ತೆ. ಆದರೆ ಆ ಸಿಚುಯೇಷನನ್ನು ಒಬ್ಬರು ಟೀಚರ್ ಆದವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ, ಅಥವಾ ಎಷ್ಟು ಹ್ಯೂಮನ್ ಟಚ್ ಕೊಡ್ತಾರೆ. ಎಷ್ಟು ನಾವು ಆ ಓದು ಅನ್ನೋದನ್ನು ಕಮರ್ಷಿಯಲೈಸ್ ಮಾಡಿಬಿಟ್ಟಿದ್ದೀವಿ ಅಂದರೆ ವಿ ಹ್ಯಾವ್ ಫರ್ಗಾಟನ್ ದಟ್ ಇಟ್ಸ್ ಅ ಹ್ಯೂಮನ್ ಡೊಮೇನ್. ನಾವು ಅದನ್ನು ಬಿಟ್ಬಿಟ್ಟಿದ್ದೀವಿ. ಹ್ಯೂಮನ್ ಟಚ್ ಬೇಕು. ಆ ಎಳೆ ಮಕ್ಕಳು, ಪ್ರೀ ಸ್ಕೂಲಿಗೆ ಬರುವಂಥವ್ರು ತುಂಬ ಎಳೆ ಮಕ್ಕಳು. ಆ ಮಗು ಬರ್ತಾನೆ ಆ ಮಗು ಕಾಯೋದು ಒಂದು ಹಗ್ಗಿಗೆ. ಒಂದು ಸಲ ನನ್ನ ಇದು ಮಾಡ್ಕೊಳ್ಳಿ, ಪಾಪ ಅಪ್ಪ ಅಮ್ಮನ ಬಿಟ್ಟು ಅದು ಮೊದಲನೇ ಸಲ ಬರ್ತಾ ಇರೋದು. ಒಂದು ಯಾರು ನನ್ನನ್ನು ಹಗ್ ಮಾಡಲಿ, ಒಂದು ಸ್ಮೈಲ್ ಕೊಡಲಿ, ಮಾತಾಡಲಿ, ನನ್ನ ಪಕ್ಕ ಕೂತ್ಕೊಳ್ಳಿ. ಅಫ್ಕೋರ್ಸ್ ಆ ಮಕ್ಕಳು ಎಲ್ಲ ಅದನ್ನು ಯೋಚನೆ ಮಾಡ್ತಾರೆ. ಸೊ ಅದನ್ನು ಪ್ರೊವೈಡ್ ಮಾಡೋದ್ರಲ್ಲಿ ಐ ಥಿಂಕ್ ವಿ ಆರ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಪ್ರೀ ಸ್ಕೂಲ್ಸ್. ಹ್ಯೂಮನ್ ಟಚ್ ಅಂತ ನಾವೇನು ಹೇಳ್ತೀವಿ ಅದು ಬೇಕು, ಈಗಿನ ಮಕ್ಕಳಿಗೆ ಎಸ್ಪೆಷಲಿ ಬೇಕು. ಬಿಕಾಸ್ ದೇ ಆರ್ ವೆರಿ ಸೆನ್ಸಿಟಿವ್. ನಮ್ಮ ಥರ ರಫ್ ಆ್ಯಂಡ್ ಟಫ್ ಅಲ್ಲ, ನಾವುಗಳು ಹಾಗೆ ಬೆಳೀಲಿಲ್ಲ. ಬಟ್ ಈಗಿನ ಮಕ್ಕಳು ಇರೋದು ಒಬ್ಬರೇ ಇಬ್ಬರೇ, ದೇ ಆರ್ ವೆರಿ ಸೆನ್ಸಿಟಿವ್. ಮತ್ತು ಅಷ್ಟೇ ಬೇಗ ಸಂವೇದನಶೀಲ ಅವ್ರಿಗೆ, ಏನೋ ತುಂಬ ಜಾಸ್ತಿ ಅವರಿಗೆ. ಸೊ ಅದನ್ನು ಕೇಟರ್ ಮಾಡೋದು ಉತ್ತಮ ಅಂತ ನಾನು ಹೇಳ್ತೀನಿ. ಮತ್ತು ಈಗಿನ ಮಕ್ಕಳು ತುಂಬ ಇಂಟೆಲಿಜೆಂಟ್. ಅವರ ಗ್ರಾಸ್ಪಿಂಗ್ ಸ್ಕಿಲ್ಸ್ ಅಂತ ನಾವೇನು ಹೇಳ್ತೀವಿ ನಮ್ಮ 10 ಪಟ್ಟಿಷ್ಟು ಜಾಸ್ತಿ ಇದೆ ಅವ್ರಿಗೆ. ಸೊ ಅದಕ್ಕೂ ಕೂಡ ಕೇಟರ್ ಮಾಡಬೇಕು. ಯಾವುದರಲ್ಲಿ ಅವರು ಮುಂದೆ ಹೋಗಬೇಕು. ಫಾರ್ ಎಕ್ಸಾಂಪಲ್ 2 ವರ್ಷದ ಮಗುವಿಗೆ ಬರೀ ನಾನು ರೈಮ್ಸ್ ಹೇಳಿಕೊಟ್ಟು, ABCD ಹೇಳಿಕೊಟ್ಟು, 1 2 3 4 ಹೇಳಿಕೊಟ್ಟು, ದಟ್ ಡಸಂಟ್ ಟೇಕ್ ದೆಮ್ ಎನಿವೇರ್. 6 ವರ್ಷ ಆದ ಕೂಡ ಆ ಮಗು ಅದನ್ನು ಮಾಡ್ಬೋದು, ಕಲೀಲೇಬೇಕು, ಮಾಡ್ಬೋದು, ಅದೇನು ಅಲ್ಲ. ಆದರೆ ಆ ವಯಸ್ಸಿಗೆ ತಕ್ಕನಂಗೆ ಏಜ್ ಅಪ್ರಾಪ್ರಿಯೇಟ್ ಆಗಿ ಏನು ಬೇಕು, 2 ವರ್ಷದ ಮಗುವಿಗೆ ಏನು ಬೇಕು. ಮೊದಲನೇದಾಗಿ ಮಾತಾಡೋದು, ಕಮ್ಯುನಿಕೇಷನ್ ಹೇಗೆ ಮಾಡೋದು ಬೇಕು. ಸೆಕೆಂಡ್, ಸೋಷಿಯಲ್ ಸ್ಕಿಲ್ಸ್. ಆ ವಯಸ್ಸಿನ ಮಕ್ಕಳೊಟ್ಟಿಗೆ ಹೇಗೆ ಅವರು ಬೆರೀತಾರೆ ಅದು ಬೇಕು. ಮೂರನೇದು ಗ್ರೋಸ್ ಮೋಟರ್ ಸ್ಕಿಲ್ಸ್ ಆ್ಯಂಡ್ ಫೈನ್ ಮೋಟರ್ ಸ್ಕಿಲ್ಸ್. ಗ್ರೋಸ್ ಮೋಟರ್ ಸ್ಕಿಲ್ಸ್ ಅಂದರೆ ಆ ಮಕ್ಕಳು ಕೈ ಕಾಲು ಹೇಗೆ ಆಡಿಸೋದು, ಅದೆಲ್ಲ ಹೇಗಿದ್ರೂ ಬೆಳವಣಿಗೆ ಆಗ್ತಾ ಬರುತ್ತೆ. ಫೈನ್ ಮೋಟರ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಕೈ ಬೆರಳುಗಳ ಒಂದು ಬೆಳವಣಿಗೆ. ನರ್ಸರಿಗೆ ಹೋದ ತಕ್ಷಣ ಆ ಮಕ್ಕಳಿಗೆ ABCD ಬರೆಯೋಕ್ಕೆ ಶುರು ಮಾಡು. ಅದರ ಹಿಂದೆ ಏನು ಹೋಮ್ವರ್ಕ್ ಮಾಡಿದ್ದೀರಾ? ಪೇರೆಂಟ್ಸಿಗೆ ಅಥವಾ ಟೀಚರ್ಸಿಗೆ ಹೇಳೋದು ಸುಲಭ. LKG ಮಗು ABCD ಶುರು ಮಾಡಿಬಿಡ್ಬೇಕು, ಇಲ್ಲಾಂದರೆ ಮನೆಗೆ ಕಂಪ್ಲೇಂಟ್, ನಿಮ್ಮ ಮಗು ಬರೆಯುವುದಿಲ್ಲ. ಹೇಗೆ ಬರೆಯುತ್ತೆ? ಬರೆಯುವುದು ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್. ಕೈ ಹಿಡ್ಕೊಬೇಕು, ಫಸ್ಟು ಗ್ರಿಪ್ ಮಾಡಬೇಕು. ಆ ಮಗುಗೆ ಮತ್ತೊಂದು ಕೈ ಪುಸ್ತಕದ ಮೇಲೆ ಹಿಡಿಯೋದು ಬರಬೇಕು, ಮೈ ಬಗ್ಗಬೇಕು, ತುಂಬ ಇದೆ ಅದರಲ್ಲಿ. ಇಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಸೊ ಆಲ್ ದೀಸ್ ಥಿಂಗ್ಸ್ ನಾನು ಹೇಳ್ದಂಗೆ ಯೂರೋ ಕಿಡ್ಸ್ ಕರಿಕ್ಯುಲಮ್ ಯಾಕೆ ಚೂಸ್ ಮಾಡ್ಕೊಂಡ್ವಿ ಅಂದರೆ ಇಟ್ ಈಸ್ ವೆರಿ ಸೈಂಟಿಫಿಕ್ ಅಪ್ರೋಚ್ ಆಫ್ ಮಗುದ ಒಂದು ಬೆಳವಣಿಗೆ ಬಗ್ಗೆ ತುಂಬ ಸೈಂಟಿಫಿಕ್ ಆಗಿ ಅವರು ಅದನ್ನು ತಗೊಂಡು ಹೋಗಿದ್ದಾರೆ. ಮಗುಗೆ ಜರ್ಕ್ ಆಗಬಾರ್ದು, ಒಂದೇ ಸಲ ಅಯ್ಯೋ ನಾನು ಎಲ್ಲೋ ಬಂದೆ ಹೇರಿಕೆ ಆಗಬಾರ್ದು. ಇಟ್ ಹ್ಯಾಸ್ ಟು ಬಿ ಅ ಸ್ಮೂತ್ ಟ್ರಾನ್ಸಿಷನ್. ಮನೆಯಲ್ಲಿ ನೀವು ಹೇಗೆ ಅದನ್ನು ಆ ಮಗುನ ಜೋಪಾನ ಮಾಡಿ ನೀವು ಇಟ್ಟಿದ್ರು ಅದೇ ಥರ ಒಂದು ಸ್ಮೂತ್ ಟ್ರಾನ್ಸಿಷನ್ ಆಗಬೇಕು. ನಾವು ಯಾವತ್ತೂ ಹೇಳ್ತೀವಿ ಪೇರೆಂಟ್ಸಿಗೆ ಫಸ್ಟ್ ಬಂದಾಗ ನಾವು ಹೇಳೋದದೇ, ಮಗು ಮೊದಲನೇದಾಗಿ ಇಟ್ ಶುಡ್ ಫಾಲ್ ಇನ್ ಲವ್ ವಿತ್ ಲರ್ನಿಂಗ್. ಆ ಲರ್ನಿಂಗ್ ಅನ್ನೋ ಪ್ರೋಸೆಸ್ ಏನಿದೆ, ಮಗು ಅದರೊಟ್ಟಿಗೆ ಹಿ ಶುಡ್ ಫಾಲ್ ಇನ್ ಲವ್ ವಿತ್ ಇಟ್. ಆಗ 3ನೇ ಕ್ಲಾಸು 4ನೇ ಕ್ಲಾಸ್ ಬಂದಾಗ ನನಗೆ ಮ್ಯಾಥ್ಸ್ ಬೇಡ ಅಂತ ಓಡಿ ಹೋಗೋದು, ನನಗೆ ಸ್ಕೂಲ್ ಬೇಡ ಅಂತ ಓಡಿ ಹೋಗೋದು, ಅದೆಲ್ಲ ಆಗುದಿಲ್ಲ. ದ ಚೈಲ್ಡ್ ಶುಡ್ ಜಸ್ಟ್ ಫಾಲ್ ಇನ್ ಲವ್ ವಿತ್ ಲರ್ನಿಂಗ್. ದಟ್ಸ್ ಅ ಫಸ್ಟ್ ಥಿಂಗ್. ಐ ಥಿಂಕ್ ಈ ಎಲ್ಲ ಒಂದು ವೈಜ್ಞಾನಿಕ ಟಚ್ ಅನ್ನು ಕೊಡ್ತಾ ಒಂದು ಆ ವರ್ಡ್ ನಂಗೆ ತುಂಬ ಇಂಪ್ರೆಸ್ ಆಯ್ತು ಮ್ಯಾಮ್. ಫಾಲಿಂಗ್ ಇನ್ ಲವ್. ನಿಜಕ್ಕೂ ಆ ಕಲಿಯುವ ಒಂದು ಇಚ್ಛೆಯನ್ನ ಮಕ್ಕಳು ವ್ಯಕ್ತಪಡಿಸ್ಬೇಕು, ಕಲಿಬೇಕು, ಕಲಿಬೇಕು. ಬಹಳ ಚೆನ್ನಾಗಿತ್ತು ಮ್ಯಾಮ್ ಈ ಒಂದು ವಿಚಾರ. ಹಾಗೆ ನೋಡಿದ್ರೆ ಈ ನಿಮ್ಮ ಈ ಆಚೆ ಸುತ್ತಮುತ್ತ ಎಲ್ಲ ಕಡೆ ಹೀಗೆ ನೋಡಿದ್ರೆ, ಅಥವಾ ನಾವು ಈಗ ಇಂಡಿಯಾ ಆಗಿ ಹೊರದೇಶದ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಅಥವಾ ಹೊರದೇಶದ ಒಂದು ಟೀಚಿಂಗ್ ಟೆಕ್ನಿಕ್ಸ್ ಅನ್ನ ನೋಡಿದ್ರೆ, ಒಂದು ಮಗುವನ್ನ ಒಂದು ಸ್ಕೂಲಿಗೆ ಹಾಕ್ಲಿಕ್ಕೆ ರೈಟ್ ಟೈಮ್ ಯಾವುದು? ಜಾಯಿಂಟ್ ಫ್ಯಾಮಿಲಿ ಅಂತ ಅದರಲ್ಲಿ ಮಗು ಇದ್ದಾಗ, ಈಗ ಮುಂಚೆ ನಮ್ಮಲ್ಲಿ ಇದ್ದಿದ್ದು ಅದೇ ಕ್ರಮ, ಅದೇ ತುಂಬು ಕುಟುಂಬಗಳಿತ್ತು. ಮಗುವಿಗೆ ಕಲಿಬೇಕಾದಂಥ ಎಲ್ಲ ಸಲಕರಣೆಗಳು ಆ ತುಂಬು ಕುಟುಂಬದಲ್ಲಿ ಮಗುವಿಗೆ ಸಿಗ್ತಾ ಇತ್ತು.
ಆದ್ರೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಕ್ಕೆ ಹೋಗಿ ಮಗು ನೋಡೋದೇ ಒಬ್ರನ್ನ ಇಬ್ರನ್ನ, ಅದು ದೊಡ್ಡವ್ರನ್ನ. ಆ ಮಕ್ಕಳಿಗೆ, ಸಣ್ಣ ಮಕ್ಕಳ ಜೊತೆ ಹೇಗೆ ಮಾತಾಡೋದು, ಹೇಗೆ ಆಟ ಆಡೋದು, ಆಸ್ ಸಿಂಪಲ್ ಆಸ್ ಈಗಿನ ಮಕ್ಕಳನ್ನ ಮಣ್ಣಲ್ಲಿ ಬಿಟ್ರೆ ಮಕ್ಕಳಿಗೆ ಆಡ್ಲಿಕ್ಕೆ ಬರಲ್ಲ. ಎಂಥ ಅದಕ್ಕಿಂತ ಘೋರ ವಿಪರ್ಯಾಸ ಇನ್ನೊಂದಿಲ್ಲ ನಮ್ಮ ಸಮಾಜದಲ್ಲಿ. ಆ ಮಗು ಮರಳಿನೊಟ್ಟಿಗೆ ಮಣ್ಣಿನೊಟ್ಟಿಗೆ ಹೇಗೆ ಆಡತ್ತೆ ಅಂತ ನೋಡಿ ಆ ಮಗುವಿನ ಇಡೀ ಒಂದು ವ್ಯಕ್ತಿತ್ವವನ್ನು ನಾವು ಆ್ಯಕ್ಚುಲಿ ಹೇಳ್ಬೋದು. ಆ ಮಕ್ಕಳಿಗೆ ಬರಲ್ಲ, ಅಯ್ಯೋ ಅಮ್ಮ ಅಸಹ್ಯ, ನನಗೆ ಮುಟ್ಲಿಕ್ಕಿಲ್ಲ, ಅಮ್ಮಂಗೆ ಇನ್ನೊಂದು ಅಲ್ಲಿ ಶುರು ಆಗಿರುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಮತ್ತೊಂದು. ನಾವು ಬಿಡುವುದೇ ಇಲ್ಲ ಮಕ್ಕಳನ್ನ. ಸೊ ಯಾವ ಸ್ಥಿತಿಗೆ ನಾವು ತಲುಪಿದೀವಿ ಅಂತ ಇದಾಗುತ್ತೆ. ಬಟ್ ದ ರೈಟ್ ಏಜ್ ಯು ಕ್ಯಾನ್ ಆಕ್ಚುಲಿ ಪುಟ್ ದ ಚೈಲ್ಡ್ ಇಸ್ ಅರೌಂಡ್ 2 years. 1.25 to 2 ವರ್ಷದ ಮಗುವನ್ನ ಹಿ ಈಸ್ ರೆಡಿ ಟು ಗೋ ಔಟ್ ಅಂಡ್ ಮೀಟ್ ಅದರ್ಸ್ ಅಂತ. ಆ ಮಗುವಿನ ಸೋಷಿಯಲ್ ಸ್ಕಿಲ್ ಮತ್ತೆ ಕಮ್ಯುನಿಕೇಶನ್ ಆ ಟೈಮಿಗೆ ಡೆವಲಪ್ ಆಗ್ತಾ ಇರುತ್ತೆ. ಅದಕ್ಕಾಗಿ ನೀವು ಆ ಮಗುವನ್ನ ಹೊರಗೆ ಹಾಕ್ಬೇಕಾಗತ್ತೆ ಅಷ್ಟೇ. ಸೊ ಆ ಒಂದು ಮೂಮೆಂಟಲ್ಲಿ ಈ ರೀತಿ ಸಣ್ಣ ಸ್ಕೂಲ್ಸ್ಗಳಿಗೆ ಹಾಕಿದಾಗ ಅವರ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಲಿ ಎಲ್ಲ ರೀತಿಯಲ್ಲಿ ಸಣ್ಣ 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 ಸ್ಟೆಪ್ಪನ್ನು ಡೆವಲಪ್ ಆಗುತ್ತೆ. ಮ್ಯಾಮ್, ಈ ನಿಟ್ಟಿನಲ್ಲಿ ಎಷ್ಟು ಸಮಯದ ಒಂದು ಆ ರೀತಿ ಮಿಂಗಲ್ ಆಗಲಿಕ್ಕೆ ಕಲಿಬೇಕು ಒಂದು ದಿನದಲ್ಲಿ ಮಗು 24 ಗಂಟೆಯಲ್ಲಿ? ಈ ಸ್ಕೂಲ್ಗಳಲ್ಲಿ ಎಷ್ಟು ಹೊತ್ತು ಇರಬೇಕು? ಇದ್ರ ಹಿಂದಿನ ವೈಜ್ಞಾನಿಕ ಕಾರಣ? 2 ವರ್ಷದ ಮಗುವಿನ ಅಟೆನ್ಷನ್ ಸ್ಪ್ಯಾನ್ ಅಂತ ನಾವು ಏನು ಹೇಳ್ತೀವಿ ತುಂಬಾ ಕಡಿಮೆ. ಓಕೆ, 7 ನಿಮಿಷ ಇದ್ರೆ ಹೆಚ್ಚು, 7 ನಿಮಿಷಕ್ಕಿಂತನೂ ಕಡಿಮೆ. ಟೀಚರ್ ಆದವರು ಆ 7 ನಿಮಿಷದ ಒಳಗಡೆ ಒಂದು ಕಾನ್ಸೆಪ್ಟ್ ಅನ್ನ ಮಗುವಿಗೆ ಮಾಡ್ತಾರೆ. ಈಗ ಒಂದಿನಕ್ಕೆ ಒಂದೇ ಏನೋ ಹೇಳಿ ಕೊಡ್ತಿರ್ತಾರೆ, ಒಂದು ವೆಜಿಟೇಬಲ್ ಅಪ್ಪ, ಒಂದು ಇವತ್ತು ಕುಂಬಳಕಾಯಿ ಹೇಳ್ಕೊಡ್ತಾರೆ. ಆ ಪಂಪ್ಕಿನ್ ಹೇಳ್ಕೊಡಕ್ಕೆ ಅವರಿಗೆ ಆ ಪಂಪ್ಕಿನ್ ಅನ್ನ ತೋರಿಸಿ ಮಗು ಅದನ್ನ ಮುಟ್ಟಿ ಅದರ ಕಲರ್ ಹೇಳಿ ಯಾವ ಥರ ಇದೆ ಕಟ್ ಮಾಡಿ ತೋರಿಸಿ ಒಳಗಡೆ ಹೇಗಿದೆ ಅದಷ್ಟು ಮಾಡಲಿಕ್ಕೆ 7 ನಿಮಿಷದ ಒಳಗೆ ಟೀಚರ್ ಮಾಡಬೇಕಾಗ್ತದೆ. ಸೊ ಐ ಥಿಂಕ್ ಮಕ್ಕಳು ಮತ್ತೆ 2.5-3 ಗಂಟೆಗಿಂತ ಜಾಸ್ತಿ ಆ ಜಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ, ಆಗೋದಿಲ್ಲ. ಆಸ್ ಎನ್ ಸಚ್ ಯೂರೋ ಕಿಡ್ಸ್ ಅಲ್ಲಿ ನಾವು ಕ್ಲಾಸ್ ರೂಮ್ಸ್ ಅಲ್ಲಿ ಸಣ್ಣ ಮಕ್ಕಳ ಕ್ಲಾಸ್ ರೂಮ್ ಅಲ್ಲಿ ಹಾಗೆ ಅಂದ್ರೆ ಚೇರು ಮತ್ತೆ ಟೇಬಲ್ ಇಲ್ಲ. ಮಕ್ಕಳು ಕೆಳಗೆ ಸರ್ಕಲ್ ಅಲ್ಲಿ ಕೂತ್ಕೊಳ್ಬೇಕು, ಟೀಚರ್ಸು ಕೆಳಗಡೆ ಅವರ ಜೊತೆ ಕೂತ್ಕೊಳ್ಬೇಕು. ಯಾಕಂದ್ರೆ ಆ ಮಕ್ಕಳ ಮೂವ್ಮೆಂಟ್ ಅನ್ನ ಕನ್ಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. 2 ವರ್ಷದ ಮಗುವನ್ನ ನೀನು ಚೇರು ಟೇಬಲ್ ಅಲ್ಲಿ ಕೂತ್ಕೊಂಡು ಬ್ಲಾಕ್ ಬೋರ್ಡ್ ನೋಡು ಅಂದ್ರೆ ಇಟ್ ಇಸ್ ಇಂಪಾಸಿಬಲ್, ಸಾಧ್ಯ ಇಲ್ಲ. ಆ ಮಗುವಿನ ನೇಚರ್ ಹೇಗಿದೆ ಅದಕ್ಕೆ ನಾನು ಹೊಂದ್ಕೊಂಡು ಹೋದಾಗ ಆ ಮಗುವಿನ ಕಲಿಕೆ ಸುಲಭ ಆಗತ್ತೆ. ಸೊ 2.5 ಗಂಟೆಗಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಮಗುವಿಂದ ತಪ್ಪು. ಸೊ 2.5 to 3 ಗಂಟೆ ಅಟ್ ದ ಮೋಸ್ಟ್ ಮ್ಯಾಕ್ಸಿಮಮ್. ಸೊ ಈ ನಿಟ್ಟಿನಲ್ಲಿ ನೋಡಿದ್ರೆ ನಿದ್ದೆ ಅನ್ನೋದು ಮಗುವಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬಾ ಇಂಪಾರ್ಟೆಂಟ್. ನಾವು ನಮ್ಮ ಪೇರೆಂಟ್ಸ್ ಎಲ್ಲರಿಗೂ ಹೇಳೋದದೇ, ನೀವು ಬೇರೆ ಏನೆಲ್ಲ ಕೆಲಸ ಮಾಡಿ ಮತ್ತೆ ನಿಮಗೆ ರಾತ್ರಿ ತನಕ ಲೇಟ್ ತನಕ ಇರಬೇಕು ಎಲ್ಲ ಇರಿ, ಆದರೆ ಮಗುವಿನೊಟ್ಟಿಗೆ ಮಗುವಿನ ಕೋಣೆಯಲ್ಲಿ 8ರಿಂದ 8:30 ಮಕ್ಕಳನ್ನ ಮಲಗಿಸಿ ಲೈಟ್ ಆಫ್ ಮಾಡಿ ಒಂದು 10 ನಿಮಿಷ ಕೂತ್ಕೊಳ್ಳಿ. ಮಗು ಮಲಗತ್ತೆ. ಯಾಕಂದ್ರೆ ಬೆಳಗ್ಗಿಂದ ಆಡಿದೆ ಅದು, ಮಗು ಮಲಗತ್ತೆ. ಬೆಳಿಗ್ಗೆ ಆಗ ಒಂದು 10-12 ಗಂಟೆಗಳ ಕಾಲ ಆ ಮಗುವಿಗೆ ಎಷ್ಟು ನಿದ್ದೆ ಸಿಗತ್ತೋ ತುಂಬಾ ಇಂಪಾರ್ಟೆಂಟ್. ಒಂದು, ಮಗುವಿನ ಬಾಡಿಗೆ ಅದು ಸಿಗುವಂತ ದೊಡ್ಡ ರೆಸ್ಟ್. ಸೆಕೆಂಡ್, ಮೈಂಡ್ ಆಲ್ಸೋ. ಆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗೋದೇ ನಿದ್ದೆಯಲ್ಲಿ. ಸೊ ಐ ಥಿಂಕ್ ಆ ಟೈಮ್ ತುಂಬಾ ಇಂಪಾರ್ಟೆಂಟ್. ನಿದ್ದೆ ಬೇಕು. ಸೊ ಒಂದಷ್ಟು ಒಂದೊಂದ್ಸರ್ತಿ ಹೇಳ್ತಾರೆ ತುಂಬಾ ಸುಸ್ತಾದಾಗ ನಿದ್ದೆ ಬರೋದಿಲ್ಲ ಅಂತ ಹೇಳಿ, ಅಥವಾ ಮುಸ್ಸಂಜೆ ಹೊತ್ತಿಗೆ ಮಲಗುವಂಥದ್ದು. ಈ ದೊಡ್ಡವರು ಮಾಡಿದಂಥದ್ದು ಕೇಳಿದ್ರೆ ಮುಸ್ಸಂಜೆಗೆ ಮಲಗಿದ್ರೆ ರಾತ್ರಿ ನಿದ್ದೆ ಬರೋದಿಲ್ಲ ಅದಕ್ಕೆ ಅಂದೆ. ಸೊ ಎಲ್ಲ ಒಂದ್ ಕಡೆ ಸ್ಕೂಲಿಂದ ಬಂದ ಕೂಡಲೇ ಒಂದು ಸ್ವಲ್ಪ ದೊಡ್ಡ ಗ್ಯಾಪ್ ಕೊಟ್ಟು ಮಲ್ಕೊಳ್ಳುವಂಥದ್ದು, ಆನಂತರ ಮಲಗುದಿಲ್ಲ ಅಂತ ಕಂಪ್ಲೇಂಟ್ ಮಾಡೋದು, ಇಂಥ ಕಂಪ್ಲೇಂಟ್ಗಳು ಬಂದಿದ್ದಾವ? ಎಲ್ಲ ಇರುತ್ತೆ. ಅಂಡ್ ಮಕ್ಕಳು ದೊಡ್ಡವ್ರ ತರ ಅಲ್ಲ. ನಾವೀಗ ಲೆಥಾರ್ಜಿಕ್ ಆಗಿ ನಮಗೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೇ ಇರೋ ಕಾರಣಕ್ಕಾಗಿ ನಮಗೆ ಆ ಥರದ ಪ್ರಾಬ್ಲಮ್ಸ್. ಆದರೆ ಮಗುವಿನ ಪ್ರಾಬ್ಲಮ್ ಹಾಗಲ್ಲ. ಮಗು ಕೂತ್ಕೊಳ್ಳೋದೇ ಇಲ್ಲ, ಕೈಕಾಲು ಆಡ್ತಾನೆ ಇರತ್ತೆ. ನೀವು ನೋಡಿ, ಸಣ್ಣ ಮಗು 2-2.5 ವರ್ಷದ ಮಗು ಕೈಕಾಲು ಆಡೋದು ನಿಂತ್ರೆ ನಿದ್ದೆ. ಮಗು ಯಾವಾಗ ಸೈಲೆಂಟ್ ಆಗಿರತ್ತೋ ಅಲ್ಲೇ ನಿದ್ದೆ ಮಗುವಿಗೆ. ಸೊ ಮಗುವಿನ ಬೈ ನೇಚರ್ ಹಾಗೆ ದೇ ಆರ್ ಹೈಲಿ ಆಕ್ಟಿವ್. ಅವರಲ್ಲಿ ಕೊಡುವಂತ ಎನರ್ಜಿ, ಆ ಮಗುವಿನ ಎನರ್ಜಿ ಏನಿದೆ ತುಂಬಾ ಇದೆ. ಅದನ್ನ ನಾವು ಹೊರಗೆ ಹಾಕಿ ಚಾನಲ್ ಮಾಡಿದ್ರೆ ಕರೆಕ್ಟ್ ಆಗಿ ಆ ಮಗು ನಡ್ಕೊಂಡು ಹೋಗುತ್ತೆ. ಇಲ್ಲ, ಪ್ರಾಪರ್ ಯುಟಿಲೈಸ್ ಮಾಡಬೇಕು.
ಸರಿ, ಇನ್ನಷ್ಟು ಮಾತನಾಡುವ ಮ್ಯಾಮ್, ಆದ್ರೆ ಒಂದು ಚಿಕ್ಕ ಬ್ರೇಕ್ನ ನಂತರ ಮನಸ್ವಿನಿ ಮನದಾಳದ ಮಾತಿನಲ್ಲಿ ಒಂದು ಚಿಕ್ಕ ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಮತ್ತೆ ಮನದಾಳದ ಮಾತಿನ ಕಾರ್ಯಕ್ರಮ ಮನಸ್ವಿನಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಯೂರೋ ಕಿಡ್ಸ್ನ ಸೆಂಟರ್ ಹೆಡ್ ಆಗಿರುವಂತಹ ಮೈತ್ರಿ ಚಂದ್ರಶೇಖರ್ ಅವರು. ಅವರನ್ನ ಮತ್ತಷ್ಟು ಮಾತಾಡ್ಸೋಣ, ಮತ್ತಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಬನ್ನಿ ಮ್ಯಾಮ್, ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಈ ಮಗು ಅನ್ನುವಂಥದ್ದು ಈ ಶಾಲೆಗೆ ನಾವು ಹಾಕ್ತೇವೆ, ಪ್ರೀ ಮಗುವನ್ನ ಸ್ಕೂಲಿಗೆ ಹಾಕಿದ ಕೂಡಲೇ ನೆಕ್ಸ್ಟ್ ನಮ್ಮ ಮೈಂಡಲ್ಲಿ ಬರುವಂಥದ್ದು ನೆಕ್ಸ್ಟ್ ಇನ್ಯಾವ ಸ್ಕೂಲಿಗೆ ಹಾಕೋದು. ಯಾಕಂದರೆ ನಮ್ಮ ಎದುರು ಸಾಕಷ್ಟು ಇದಿರುವಂಥದ್ದು ಆಪ್ಷನ್ ಇರುತ್ತೆ. CBSE ಇದೆ, ಇಂಟರ್ನ್ಯಾಷನಲ್ ಸಿಲೆಬಸ್ ಇದೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅನ್ನೋದಿದೆ, ಕನ್ನಡ ಮೀಡಿಯಂ ಇದೆ, ಇಂಗ್ಲೀಷ್ ಮೀಡಿಯಂ ಇದೆ, ಕಾನ್ವೆಂಟ್, ಸಾಕಷ್ಟು ಆಪ್ಷನ್ ಇರುವಂಥದ್ದು. ಸೊ ನಂತರದ ವಿಚಾರದ ಬಗ್ಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀವಿ? ಸಾಧಾರಣವಾಗಿ ನಾನು ಹೇಳೋದು, ದಯವಿಟ್ಟು ಆ ವಯಸ್ಸಿನ ಮಕ್ಕಳನ್ನ ಸ್ವಲ್ಪ ಮನೆ ಹತ್ತಿರದ ಶಾಲೆಗಳಿಗೆ ಹಾಕೋದು ಉತ್ತಮ. ಬಿ ಇಟ್ ಎನಿ ಸ್ಕೂಲ್, ದಟ್ ಈಸ್ ಅ ಡಿಫ್ರೆಂಟ್, ಆಲ್ ಟುಗೆದರ್ ಅ ವೆರಿ ಡಿಫ್ರೆಂಟ್ ಇಶ್ಯೂ. ಟೀಚರ್ಸ್ ಆರ್ ಇಂಪಾರ್ಟೆಂಟ್. ಯಾವ ಶಾಲೆಯಲ್ಲಿ ಟೀಚಿಂಗ್ ಹೇಗಿದೆ ನೋಡಿ ದಯವಿಟ್ಟು ನೀವು ಶಾಲೆಗೆ ಹಾಕಿ. ಸಿಲೆಬಸ್ ಮತ್ತೊಂದು ಇನ್ನೊಂದು ಎಲ್ಲ ಮತ್ತೆ ಬರುವಂಥದ್ದು. ಟೀಚಿಂಗ್ ಯಾವ ಥರ ಟೀಚರ್ಸ್ ಇದ್ದಾರೆ ಅವರ ಬಗ್ಗೆ ನೀವು ಕೇಳ್ಕೊಂಡು ಹಾಕೋದು ತುಂಬ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ನಾವು ಈಗ ಒಂಥರ ರ್ಯಾಟ್ ರೇಸಿಗೆ ಬಿದ್ದು, ಇಲ್ಲ ನಾನು IGSE ಸಿಲೆಬಸ್ಸಿಗೆ ಹಾಕಬೇಕು, ಇಲ್ಲ ನಾನು ಇದಕ್ಕೆ ICSE ಹಾಕಬೇಕು, ಮತ್ತೊಂದು ಹಾಕಬೇಕು. ಆ ಮಗುವಿನ ಕೆಪಾಸಿಟಿ ಏನು ಅಂತ ನೋಡಿ ಹಾಕೋದು ಯಾವತ್ತೂ ಉತ್ತಮ. ಯು ಕ್ಯಾನ್ ಟ್ರೈ ವಿತ್ ಹೈಯರ್ ಥಿಂಗ್ಸ್, ಬಟ್ ಈಗ ನಾವು ದೆರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲಿಷ್, ಯು ಕೆನಾಟ್ ಆಸ್ಕ್ ಅ ಫಿಶ್ ಟು ಕ್ಲೈಂಬ್ ಅ ಟ್ರೀ. But that doesn't mean that I am judging the fish. Fish is good in water. Fish cannot climb tree. Forcefully ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮುಂಚಿನ ಥರ ಈಗ ಒಂದು ಮಗು ಬರೀ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಆ ಥರದ ಪರಿಸ್ಥಿತಿಯಲ್ಲಿ ನಾವಿನ್ನೂ ಇಲ್ಲ. ಬೇರೆ ಸಾಕಷ್ಟು ಪ್ರೊಫೆಷನ್ಸ್ ಇದೆ. ಆ ಮಗು ತುಂಬ ಇಂಪಾರ್ಟೆಂಟ್ ಪ್ರೊಫೆಷನ್ಸ್ ಇದೆ ಆ ಮಗು ಚೂಸ್ ಮಾಡುವಂಥದ್ದು. ಸೊ ನಾವು ಒಂಥರ ಕಾಂಪಿಟೇಷನಲ್ಲಿ ಹೋಗಿ ನನ್ನ ಮಗುವನ್ನು ನಾನು ಹೀಗೆ ನಿಲ್ಲಿಸಿ ಒಂದು ನೋಡಬೇಕು ಅಂತ ಅದಕ್ಕೆ ಹೋಗೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಮಗುವಿಗೆ ಏನು ಬೇಕು, ಮಗುವಿಗೆ ಯಾವ್ದು ಇಂಪಾರ್ಟೆಂಟು ಅಂತ ನೋಡೋದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಐ ಫೀಲ್. ಓಕೆ ಮ್ಯಾಮ್, ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಈ ಮಕ್ಕಳ ವಿಚಾರವನ್ನು ಬಿಟ್ಟು ನಿಮ್ಮ ವಿಚಾರಕ್ಕೆ ಬಂದಾಗ ನಿಮ್ಮ ಬಾಲ್ಯ ಹೇಗಿತ್ತು? ಓಕೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನನ್ನ ತಂದೆ ಮತ್ತು ನನ್ನ ತಂದೆ ಅಣ್ಣ ಎರಡು ತುಂಬು ಕುಟುಂಬದ ಥರ ಬೆಳೆದಿದ್ದು ನಾವು. ತುಂಬ ಚೆನ್ನಾಗಿತ್ತು, ಕಸಿನ್ಸ್ ಎಲ್ಲ ಒಟ್ಟಾಗಿ ನಾವು ಬೆಳೆದಿದ್ದು. ಸೊ ಹಾಗಾಗಿ ಇಟ್ ವಾಸ್ ವಂಡರ್ಫುಲ್. ಮನೆ ಹತ್ತಿರದ ಶಾಲೆ, ಹೋಗಿ ಬಂದು ಸಂಗೀತ ಕ್ಲಾಸು, ಮತ್ತೊಂದು ಇನ್ನೊಂದು ಎಲ್ಲ ಅಲ್ಲಲ್ಲೇ. ಇಟ್ ವಾಸ್ ಅ ವೆರಿ ಕ್ಲೋಸ್ ನೆಟ್ ಫ್ಯಾಮಿಲಿ. ಓಕೆ. ಸೊ ಕೂಡು ಕುಟುಂಬದಿಂದ ಬೆಳೆದು ಒಂಥರ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ರೆ ಖಂಡಿತ. ಸೊ ಈ ಮಿಸ್ ಆಗುವ ಒಂದು ಅಂಶವನ್ನ ನಮ್ಮ ಮಕ್ಕಳಿಗೆ ಪ್ರೀ ಸ್ಕೂಲ್ನ ಮೂಲಕ ಕೊಡ್ಬೋದಾ? ಯಾವ ಥರದ್ದು? ಈ ಕೂಡು ಕುಟುಂಬದಲ್ಲಿ ಇರುವಂತಹ ಫೀಲಿಂಗ್. ಖಂಡಿತ. ಆಸ್ ಸಿಂಪಲ್ ಆಸ್ ನಾವು ಹೇಗೆ ಹೇಳ್ತೀವಿ, ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಮಾಡ್ತೀವಿ ನಾವು. ಓಕೆ. ಎಷ್ಟೋ ಮಕ್ಕಳ ಅಜ್ಜ ಅಜ್ಜಿ ಅಂದ್ರು ಇಲ್ಲಿಲ್ಲ. ಆದರೂ ನಮ್ಮ ಕೈಲಾದಷ್ಟು, ಈಗ ನಾವು ಪ್ರೀ ಸ್ಕೂಲಲ್ಲಿ ಬೇರೆ ಬೇರೆ ಅಜ್ಜ ಅಜ್ಜಿರನ್ನ ಕರೆಸಿ ಅವರನ್ನ ಒಂದು ಆ ಮಗುವಿನೊಟ್ಟಿಗೆ ಇಂಟ್ರಾಕ್ಟ್ ಮಾಡಿ, ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ ಅಜ್ಜ ಅಜ್ಜಿ ಕತೆ ಹೇಳೋದು, ಕನ್ನಡದಲ್ಲಿ ಕತೆ ಹೇಳೋದಿರ್ಬೋದು, ತುಳುವಲ್ಲಿ ಕತೆ ಹೇಳೋದಿರ್ಬೋದು, ಎಷ್ಟೋ ಮಕ್ಕಳಿಗೆ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ KMC ಡಾಕ್ಟರ್ಸ್ ಎಲ್ಲ ಸುಮಾರು ಮಂದಿ ನಾರ್ತ್ ಇಂದ ಬಂದಿದ್ದಾರೆ, ಅವರ ಮಕ್ಕಳನ್ನ ಹಾಕ್ತಾರೆ. ಇಲ್ಲಿ ಯಾರು ಹಿಂದಿಯಲ್ಲಿ ಕತೆ ಹೇಳೋರಿಲ್ಲ, ಆ ಮಗುವಿನ ಮಾತೃಭಾಷೆ ಹಿಂದಿ. ಸೊ ಅದನ್ನ ಕೂಡ ಆ ಮಗುವಿಗೆ ಬೇಕು, ಎಲ್ಲೋ ಅದರದ್ದೊಂದು ಆ ಫೀಲ್ ಮಗುವಿಗೆ ಆ ಟೈಮಲ್ಲಿ ಬೇಕಾಗ್ತದೆ. ಸೊ ಅದನ್ನ ಮಾಡೋದೇ ಇರ್ಬೋದು. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಶೇರಿಂಗ್. ನೀನು ಯಾವಾಗ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆಯಕ್ಕೆ ಶುರು ಮಾಡುತ್ತೋ ಮಗು, ಫಸ್ಟ್ ಮಗುವಿಗೆ ಬರೋದು ಹೇಗೆ ಶೇರ್ ಮಾಡೋದು ಅಂತ. ಸೊ
ಪ್ರೀ ಸ್ಕೂಲ್ ಅಥವಾ ಈ ಥರದ ಶಾಲೆಗಳಿಗೆ ಹಾಕಿದಾಗ ನಿಮ್ಗೆ ನ್ಯಾಚುರಲಿ ಮಗುವಿಗೆ ಆ ಶೇರ್ ಮಾಡೋದು ಏನು, ಯಾಕೆ, ಇನ್ನೊಬ್ಬರಿಗೆ ಕೊಡೋದ್ರಲ್ಲಿ ಏನಿದೆ, ಸೊ ಅದೆಲ್ಲ ಇಟ್ ಈಸ್ ಏನು ಹೇಳ್ತೀವಿ ಅದ್ರ ಜೊತೆಯಾಗಿ ಬಂದು ಹೋಗುತ್ತೆ ಮಗುವಿಗೆ. ಈ ಮಾತನ್ನ ನಾನು ನಿಮ್ಮಲ್ಲಿ ಯಾಕೆ ಕೇಳಿದೆ ಹೇಳಿದ್ರೆ, ಸಿಂಪಲ್ ಥಿಂಗ್ಸ್, ಶೇರ್ ಆ್ಯಂಡ್ ಕ್ಯಾರ್ ಇರ್ಬೋದು, ಅಥವಾ ಬೇರೆಯವರ ಒಪಿನಿಯನಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು ಇರ್ಬೋದು, ಅಥವಾ ಒಂಥರ ಈ ಅರಿಷಡ್ವರ್ಗಗಳನ್ನ ಒಂಥರ ತೋರಿಸ್ಕೊಳ್ಳೋದಕ್ಕಿಂತ ಅಂಥದ್ದೆಲ್ಲ ಮನಸ್ಸಲ್ಲಿ ಬೆಳಿಲಿಕ್ಕೆ ಬಿಡದೇ ಇರುವಂಥದ್ದು. ಸೊ ಈ ವಿಚಾರಗಳೆಲ್ಲ ಒಂಥರ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಜಾಸ್ತಿ ನಮ್ಮಲ್ಲಿ ಇಂಬೈಬ್ ಆಗುವಂಥದ್ದು. ಅಂಥದ್ದೆಲ್ಲ ಏನೂ ಇರೋದಿಲ್ಲ. ಶೇರ್ ಆ್ಯಂಡ್ ಕೇರ್ ಇಟ್ಸ್ ಕ್ವೈಟ್ ಕಾಮನ್. ಸೊ ಆ ನಿಟ್ಟಿನಲ್ಲಿ ಈಗಿನ ಮಕ್ಕಳು ಅದನ್ನೆಲ್ಲ ಮಿಸ್ ಮಾಡ್ತಾ ಇದ್ದಾರೆ. ಖಂಡಿತ ಅದು ಹೌದು. ಎಷ್ಟಂದ್ರೆ ಆ ಮಕ್ಕಳಿಗೆ ಇನ್ನೂ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಕೂಡ ಬರೋದಿಲ್ಲ. ಅಳು ಬರ್ತಾ ಇದೆ ಅಥವಾ ನನ್ಗೇನೋ ಬೇಕಾಗಿದೆ ಹಾಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿ ಬರೋದಿಲ್ಲ. ಯಾಕಂದ್ರೆ ಮಗು ಅಳೋ ಮುಂಚೆ ಮಗುವಿಗೆ ಮನೆಯಲ್ಲೆಲ್ಲ ಕೊಟ್ಟಿರ್ತಾರೆ, ಓಕೆ, ತಂದೆ ತಾಯಿ ಇಬ್ಬರೇ ಇರ್ತಾರೆ. ಮಗು ಕೇಳೋ ಮುಂಚೆ ಮಗುವಿಗೆ ಬಂದಾಗಿರತ್ತೆ, 3-3.5 ವರ್ಷ ಆಗಿರುತ್ತೆ, ಮಗುವಿಗೆ ಇನ್ನೂ ಮಾತು ಬರ್ತಾ ಇರಲ್ಲ. ಇಟ್ ಈಸ್ ವೆರಿ ಈಸಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಸ್ಪೀಚ್ ಥೆರಪಿಗೆ ಹಾಕಿಬಿಡಿ ಅಂತ ಹೇಳ್ತಾರೆ. ಆದ್ರೆ ಯಾಕೆ ಆ ಮಗುವಿಗೆ ಸ್ಪೀಚ್ ಥೆರಪಿಗೆ ಹೇಳ್ಬೇಕಂದ್ರೆ, ಯಾಕಂದ್ರೆ ಮನೆಯಲ್ಲಿ ಯಾರು ಮಾತಾಡೋರು ಇಲ್ಲ ಮಗುವಿನೊಟ್ಟಿಗೆ, ರೂಟ್ ಕಾಸೇ ಗೊತ್ತಿರೋದಿಲ್ಲ. ಖಂಡಿತ ಇಟ್ ಈಸ್ ವೆರಿ ಈಸಿ. ಹೇಳಿದ ತಕ್ಷಣ ಫಸ್ಟ್ ಹೇಳೋದು ಸ್ಪೀಚ್ ಥೆರಪಿಗೆ ಹಾಕಿ, ಮತ್ತೊಂದಕ್ಕೆ ಹಾಕಿ, ಇನ್ನೊಂದಕ್ಕೆ ಹಾಕಿ. ಮಗುವಿನೊಟ್ಟಿಗೆ ಕೂತ್ಕೊಂಡು ಸ್ಕ್ರೀನ್ ಟೈಮನ್ನು ಕಮ್ಮಿ ಮಾಡಿ, ಮೊಬೈಲ್ ಟಿವಿ ಎಲ್ಲ ಕೊಡೋದು ಕಮ್ಮಿ ಮಾಡಿ, ಮನೆಯಲ್ಲಿ ಇಬ್ಬರೇ ಇದ್ರೂ ಸತ ಮಗುವಿನೊಟ್ಟಿಗೆ ಆದಷ್ಟು ಮಾತಾಡಿದ್ರೆ 6 ತಿಂಗಳಲ್ಲಿ ಯಾಕೆ ಮಗು ಮಾತಾಡುವುದಿಲ್ಲ ಅಂತ ನೀವು ನೋಡಿ. ಮತ್ತೆ ಸೊ ಸ್ಮಾಲ್ ಥಿಂಗ್ಸ್ ಲೈಕ್ ದಿಸ್ ಐ ಥಿಂಕ್ ಅವರಿಗೂ ಟೈಮ್ ಕೊಡಿ, ಅವ್ರಿಗೆ ಮಕ್ಕಳಿಗೆ ಟೈಮ್ ಕೊಡಿ ಅಂದ್ರೆ ಪಕ್ಕದಲ್ಲಿ ಕುತ್ಕೊಂಡು ಮೊಬೈಲ್ ನಾನು ನೋಡ್ತೀನಿ ನೀನು ನೋಡ್ತೀನಿ ಟೈಮ್ ಅಲ್ಲ. ಎಕ್ಸಾಕ್ಟ್ಲಿ. ನನ್ನ ನೆಕ್ಸ್ಟ್ ಕ್ವೆಶ್ಚನ್ ನಿಮ್ಗೆ ಅದೇ ಇದ್ದದ್ದು. ದೊಡ್ಡ ಇಶ್ಯೂ ಈಗಿನ, ನೀವು ಎಲ್ಲ ಫಂಕ್ಷನಿಗೆ ಹೋಗಿ ಅಥವಾ ಎಲ್ಲಿಗೆ ಹೋಗಿ ಮಗುವಿನ ಕೈಗೆ ಮೊಬೈಲ್ ಕೊಟ್ರೆ ಆಯ್ತು, ಸುಮ್ಮನೆ ಇರ್ತದೆ, ಬೇಕಾದನ್ನ ನೋಡ್ಕೊಂಡಿರ್ತದೆ. ಎಲ್ಲೆಲ್ಲಿ ಕೆಲವು ಕಡೆ ಟ್ಯಾಬ್ ಆಂಡ್ರಾಯ್ಡ್ಗಳು ಬಂದ ನಂತರ ದೊಡ್ಡ ಇಶ್ಯೂಸ್ ಅದು ಮಕ್ಕಳ ಜೊತೆ. ಎಲ್ಲಿ ಅವರ ಕ್ರಿಯೇಟಿವಿಟಿಯನ್ನ ಅಥವಾ ಇಮ್ಯಾಜಿನರಿ ವರ್ಲ್ಡ್ ಅನ್ನ ಅದು ಕುಗ್ಗಿಸ್ತಾ ಇದೆ ಅಂತ ಅನ್ನಿಸ್ತದ, ಏನ್ ಅನ್ನಿಸ್ತದೆ? ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆದಂಗೂ ಅದು ಎಸ್ಪೆಷಲಿ ಈಗಿನ ಜನರೇಷನ್ಗೆ ಇಟ್ ಈಸ್ ಇನ್ನೆವಿಟಬಲ್. ಆ ಮಗುವಿನ ಕೈಗೆ ಈಗಲ್ಲ ಇನ್ 10 ವರ್ಷ ಬಿಟ್ಟು ಮೊಬೈಲ್ ಬರುವುದು ಅದನ್ನ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಖಂಡಿತ. ಆದ್ರೆ ತಂದೆ ತಾಯಿಯಾಗಿ ನಾವ್ ಏನ್ ಮಾಡ್ಬೋದು ಅಂದ್ರೆ ರೆಸ್ಪಾನ್ಸಿಬಲ್ ಆಗಿ ಅದನ್ನ ಹೆಂಗ್ ಯೂಸ್ ಮಾಡ್ಬೋದು ಅಂತ ಮಗುವಿಗೆ ಹೇಳಿಕೊಡೋದು, ಅದು ನಮ್ಮ ಕೈಯಲ್ಲಿದೆ. ಮೊಬೈಲ್ ಇಂದ ಕಲಿಬೇಕಾಗಿರೋದು ಇಲ್ಲ ಅಂತ ನಾನು ಹೇಳೋದಿಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆಕ್ಚುಲಿ, ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು, ಕಲಿಯೋ ಅಂಥದ್ದು ಇದೆ. ಆದರೆ ಎಷ್ಟರ ಮಟ್ಟಿಗೆ ಸ್ಕ್ರೀನ್ ಟೈಮನ್ನು ತಂದೆ ತಾಯಿ ಕೊಡ್ತಾರೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ಊಟ ಮಾಡ್ತಾ ಟಿವಿ ಹಾಕಿ ಕೂಡ್ಸೋದು, ಅಥವಾ ಮತ್ತೊಂದೇನೋ ಆ್ಯಕ್ಚುಲಿ ಫೋಕಸ್ ಮಾಡಬೇಕಾಗಿರೋಂಥ ಕೆಲಸ ಮಾಡಬೇಕಾದ್ರೆ ಟಿವಿ ಹಾಕಿ ಕೂಡ್ಸೋದು, ಟಿವಿಯನ್ನು ನ್ಯಾನಿ ಥರ ನಾವು ಯೂಸ್ ಮಾಡೋದು ಆದಷ್ಟು ದಯವಿಟ್ಟು ಮಾಡಬೇಡಿ. ಒಳ್ಳೆ ಪ್ರೋಗ್ರಾಮ್ ಬರ್ತಾ ಇದೆ, 20 ನಿಮಿಷ ಹಾಕಿ ಕೂಡಿಸಿ ಆಯ್ತು ಮುಗೀತು ನೀನೇ ಆಫ್ ಮಾಡು ಹೋಗು, ಅದು ಮಾಡೋದು ಬೆಸ್ಟ್. ಸಭೆ ಸಮಾರಂಭಗಳಿಗೆ ಹೋದಾಗ ಹೌದು ಸರ್ಟನ್ ಮಟ್ಟಕ್ಕೆ ತಂದೆ ತಾಯಿ ಪಾಪ ಹೆಲ್ಪ್ಲೆಸ್ ಆಗ್ತಾರೆ ಆ ಟೈಮಲ್ಲಿ, ಆಗ ಕೊಟ್ಟು ಕೂಡಿಸ್ತಾರೆ, ಅದ್ರ ಬಗ್ಗೆ ಮಾತಾಡೋದು ನಾವು ತಪ್ಪಾಗ್ತದೆ. ಆದರೂ ಆದಷ್ಟು ಕಡಿಮೆ ಮಾಡಿ, ಯಾಕಂದ್ರೆ ಮುಂಚೆನೆ ನಮ್ಗೆ ಬೇರೆಯವ್ರ ಹತ್ರ ಸಿಗೋ ಚಾನ್ಸಸ್ ಕಮ್ಮಿ. ಏನಾರು ಫಂಕ್ಷನ್ ಇದ್ದಾಗ ಮಾತ್ರ ಎಲ್ಲರೂ ಒಟ್ಟಾಗ್ತಾರೆ, ಇಲ್ಲಾಂದ್ರೆ ಸಿಗೋ ಚಾನ್ಸಸ್ ಕಮ್ಮಿ. ಆ ಮಗುವಿಗೆ ಸಂಬಂಧಗಳ ಮೌಲ್ಯ, ಯಾರು ಏನು ಅಥವಾ ಅಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಆ ಮಗುವಿನ ಹತ್ರ ಮಾತಾಡೋದಾಗ್ಲಿ, ಎಕ್ಸ್ಪ್ಲೇನ್ ಮಾಡೋದಾಗ್ಲಿ. ನಂಗೊತ್ತು ಎಲ್ಲರಿಗೂ ಅವ್ರದ್ದೇ ಮಾತಾಡ್ಬೇಕಾಗಿರತ್ತೆ, ಅವರ ಫ್ರೆಂಡ್ಸ್ ಬಂದಿರ್ತಾರೆ, ಅದೆಲ್ಲ ಇರತ್ತೆ. ಆದರೂ ಆ ಮಗುವಿಂದು ಅಥವಾ ಅಲ್ಲಿ ಬಂದಿರೋ 10 ಮಕ್ಕಳ ಜೊತೆ ಆ ಮಗುವನ್ನ ಕೂಡಿಸಿ ಆಟ ಆಡಿಸಿದು ಅದ್ ಮಾಡೋದು, ಆ ಮಕ್ಕಳೊಟ್ಟಿಗೆ ಬೆರೀಲಿಕ್ಕೆ ಚಾನ್ಸ್ ಕೊಡೋದು, ಐ ಥಿಂಕ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಗಿವಿಂಗ್ ಜಸ್ಟ್ ಎ ಮೊಬೈಲ್ ಅಂಡ್ ಮೇಕಿಂಗ್ ದೆಮ್ ಸೆಟ್. ಓಕೆ, ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್. ಅಂದ್ರೆ ಅನಿವಾರ್ಯವೂ ಇದೆ, ಅದ್ರ ಜೊತೆಗೆ ಇನ್ಎವಿಟೇಬಲ್ ನೀವು ಹೇಳಿದ ಹಾಗೆ. ಮ್ಯಾಮ್, ಈ ನಿಟ್ಟಿನಲ್ಲಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ? ಈ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿಗೆ ಮಕ್ಕಳು ಸ್ಟಿಕ್ ಆಗಿರೋದನ್ನು ನಮಗೆ ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಮಾನಸಿಕ ಬೆಳವಣಿಗೆ, ಸೃಜನಶೀಲತೆ ಹುಟ್ಲಿಕ್ಕೆ ಸಾಧ್ಯ ಆಗುತ್ತಾ ಇದರಿಂದ? ಇದನ್ನ 2 ಥರದಲ್ಲಿ ಆನ್ಸರ್ ಮಾಡ್ಬೋದು. ಒಂದು ಥಿಯರಿ ಹೇಳ್ತಾರೆ ನೀವು ಕಂಪ್ಲೀಟ್ ಆಗಿ ಟೆಕ್ನಾಲಜಿ ಕಟ್ ಆಫ್ ಮಾಡಬೇಕು, ಮಕ್ಕಳಿಗೆ ಕ್ರಿಯೇಟಿವ್ ಆಗ್ಲಿಕ್ಕೆ ಬಿಡಬೇಕು. ಮಕ್ಕಳಿಗೆ ಕ್ರಿಯೇಟಿವ್ ಆಗ್ಲಿಕ್ಕೆ ಬಿಡಬೇಕು ಅಂದ್ರೆ ಅದಕ್ಕೆ ತಕ್ಕನಂಗೆ ಸ್ಟಿಮ್ಯುಲೇಟಿವ್ ಎನ್ವೈರನ್ಮೆಂಟ್ ಕೊಡ್ಲೇಬೇಕು. ಆ ಮಕ್ಕಳನ್ನ ಬರೀ ಬಿಟ್ಟಾಗ ಅವರು ಆಡಕ್ಕೂ
ಆ ಮಕ್ಕಳನ್ನ ಒಂದು ಬೇಕಾಗಿರೋ ಎನ್ವೈರನ್ಮೆಂಟ್ ಅಲ್ಲಿ ಬಿಟ್ಟು ಆಡಕ್ಕೂ ಇಟ್ ಈಸ್ ಈಸಿಯರ್ ಟು ಮೌಲ್ಡ್ ದೆಮ್ ಅವಾಗ. ಸೆಕೆಂಡ್ ಥಿಂಗ್ ಇಸ್, ಕೆಲವು ಪೇರೆಂಟ್ಸ್ ಇದ್ದಾರೆ ಹೂ ಗಿವ್, ನಾನು ಮೊಬೈಲಲ್ಲೇ ಆ ಮಕ್ಕಳಿಗೆ ಬೇರೆ ಬೇರೆ ತೋರಿಸಿ ಮಾಡಿಸ್ತೀನಿ. ಆಸ್ ಸಿಂಪಲ್ ಆಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್, ಪೇಂಟಿಂಗ್, ಎಲ್ಲದನ್ನು. ಈಗ ಯಾವುದೋ ರಿಮೋಟ್ ವಿಲೇಜಲ್ಲಿ ಇರೋವಂಥ ಒಬ್ಳು ಹೆಣ್ಮಗಳು ಹೊರಗಡೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಬೇರೆ ಕ್ಲಾಸಿಗೆ ಹಾಕಲಿಕ್ಕೆ ಬೇರೆ ಏನೋ ಅವಕಾಶಗಳೇ ಇಲ್ಲ. ಆ ಥರದ ಟೈಮಲ್ಲಿ ಎಷ್ಟೋ ಮಂದಿ ಈಗಲೂ ಇದ್ದಾರೆ, ಮೊಬೈಲಲ್ಲಿ ಕ್ಲಾಸ್ ವಿಡಿಯೋಗಳನ್ನು ತೋರಿಸಿ ಮಕ್ಕಳಿಗೆ ಇದು ಮಾಡಿಸೋರು ಇದ್ದಾರೆ. ಸೊ ಇಟ್ ಆಲ್ ಅಗೇನ್ ಡಿಪೆಂಡ್ಸ್ ಆನ್ ಪೇರೆಂಟ್. ಆಮೇಲೆ ಆ ಪೇರೆಂಟಿಗೆ ಎಷ್ಟು ಅವಕಾಶ ಸಿಗತ್ತೆ ಆ ಮಗುವಿನ ಕ್ರಿಯೇಟಿವಿಟಿಯನ್ನು ಹೊರಗೆ ಹಾಕಲಿಕ್ಕೆ. ಬಟ್ ನಾವು ಹೇಳೋದು, ಇವತ್ತಿಗೂ ಪೇರೆಂಟ್ಸಿಗೆ ಹೇಳೋದು, ದಯವಿಟ್ಟು ಮೊಬೈಲಿಂದ ಮಕ್ಕಳನ್ನ ದೂರ ಇಡಿ. ನೇಚರ್ ಹತ್ರ ಮಕ್ಕಳನ್ನ ಆದಷ್ಟು ಹತ್ರ ಮಾಡಲಿಕ್ಕೆ ಟ್ರೈ ಮಾಡಿ. ಮನೆ ಮುಂದೆ ಸ್ವಲ್ಪ ಜಾಗ ಇದೆಯಾ, ಒಂದು ತೊಪ್ಪರಿಗೆ ಹೊಯ್ಗೆ ಹಾಕಿ ಮಕ್ಕಳನ್ನ ಕೂಡಿಸಿ ಆ ಹೊಯ್ಗೆಯಲ್ಲಿ ಮಕ್ಕಳು ಆಡೋದನ್ನ ನೋಡಿ, ಅದಾದ್ರೂ ಮಾಡಿ. ದಟ್ ಈಸ್ ದ ಬೆಸ್ಟ್ ಥಿಂಗ್. ಇಷ್ಟು ಹತ್ರ ಇದೀವಿ, ಮಲ್ಪೆ, ಕರ್ಕೊಂಡು ಹೋಗಿ, ವೀಕ್ಲಿ ಒಂದ್ಸಲ ಕರ್ಕೊಂಡು ಹೋಗಿ. ಆ ಮಗು ಆ ಮರಳಲ್ಲಿ ಬಿದ್ದು ಆಟ ಆಡೋದು ಅಥವಾ ನೀರಲ್ಲಿ ಆಡೋದನ್ನ ನೋಡಿ ಎಷ್ಟೊಂದು ಏನೋ ಡೆವಲಪ್ಮೆಂಟ್ ಆಗತ್ತೆ ಆ ಮಕ್ಕಳಲ್ಲಿ. ಅಂದ್ರೆ ಆ ಮಗುವಿಗೆ ತುಂಬಾ ವಿಚಾರಗಳು ಬರುತ್ತೆ. ನೇಚರ್ ಏನು, ಯಾಕೆ, ಅಂಡ್ ಆ ಬೈ ನೇಚರ್ ಆ ವಯಸ್ಸಿನ ಮಕ್ಕಳು ತುಂಬಾ ಕ್ಯೂರಿಯಸ್. ಎಲ್ಲದನ್ನು ಬಾಯಿಗೆ ಹಾಕೊಬೇಕು, ಒಂದ್ಸಲ ಬಿಸಾಕ್ಬೇಕು, ಮತ್ತೆ ತೆಗೆದು ಹಾಕೊಳ್ಬೇಕು, ನೋಡ್ಬೇಕು, ಮುಟ್ಟಬೇಕು, ಅದೆಲ್ಲ ತುಂಬಾ ಇರುತ್ತೆ ಆ ಮಕ್ಕಳಲ್ಲಿ. ಸೊ ಅದನ್ನೆಲ್ಲ ಡೆವಲಪ್ ಮಾಡ್ತಾ ಹೋಗ್ಬೇಕು. ಎಲ್ಲೋ ಒಂದು ವಯಸ್ಸಾದ್ಮೇಲೆ ಆ ಮಕ್ಕಳು ಅದನ್ನೆಲ್ಲ ಸ್ಟಾಪ್ ಮಾಡಿ ಬಿಡ್ತಾರೆ. ಸೊ ಆದಷ್ಟು ಆ ಚೈಲ್ಡ್ಹುಡ್ ಅನ್ನೋದು ಏನಿದೆ ಅದನ್ನ ಎಷ್ಟು ಜಾಸ್ತಿ ಮಾಡ್ಬೋದು ನಾವು ಅನ್ನೋದನ್ನ ಸ್ವಲ್ಪ ನಾವು ಕಂಪ್ಲೀಟ್ಲಿ ಮಕ್ಕಳಿಗೆ ಕೊಡ್ಬೇಕು. ಬೇಗ ದೊಡ್ಡವರಾಗ್ಬಿಡ್ತಾ ಇದಾರೆ, ಸ್ವಲ್ಪ ಕಮ್ಮಿ ಮಾಡ್ಬೇಕು. ಸ್ವಲ್ಪ ಕಮ್ಮಿ ಮಾಡಬೇಕು, ಬಟ್ ಎಂಜಾಯ್ಮೆಂಟ್ ಜಾಸ್ತಿ ಮಾಡಬೇಕು. ಈ ನೇಚರ್ ಒಂದಿಗೆ ಮಕ್ಕಳ ಒಂದು ಬಾಂಡಿಂಗ್ ಬೆಳಿಬೇಕು ಅಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇವತ್ತಿನ ದಿನದಲ್ಲಿ ಬೀಚಿಗೆ ಹೋದ್ರೆ ಹೊಯ್ಗೆ ತಾಗಿದ್ರೆ ಅಯ್ಯೋ ಹೊಯ್ಗೆ ಗಲೀಜು, ಮನೇಲಿ ಸ್ನಾನ ಮಾಡಿದ್ರೆ ಪೈಪ್ ಬ್ಲಾಕ್ ಆಗುತ್ತೆ, ಇಡೀ ಮೈಯಲ್ಲಿ ಹೊಯ್ಗೆ ಇದೆ, ಸಾಕಷ್ಟು ರಿಸ್ಟ್ರಿಕ್ಷನ್ಗಳನ್ನು ನಾವೇ ಆಲ್ರೆಡಿ ಹಾಕ್ಕೊಂಡಿರುವಂಥದ್ದು. ಮ್ಯಾಮ್, ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಡೈಗ್ರೇಟ್ ಆಗ್ತಾ ವಿಷಯದಿಂದ, ಟೀಚರ್ಸ್ ಅನ್ನ ನೋಡಿ ಮಕ್ಕಳು ಅನುಕರಣೆ ಮಾಡುವಂಥದ್ದು ಕ್ವೈಟ್ ಕಾಮನ್. ಒಂದು ರೂಲರ್ ಹಿಡ್ಕೊಂಡು, ಮೊದ್ಲೀಗ ನಮ್ಮ ಬಾಲ್ಯ ನೋಡಿದ್ರೆ ರೂಲರ್ ಹಿಡ್ಕೊಂಡು ಬರಿ ನೀನು ತೆಳ್ಕೊಂಡು ಬೈಯುವಂಥದ್ದು, ಸುಮ್ಮನೆ ಅಮ್ಮ ಸುತ್ತಿಟ್ಟ ಸಾರಿಯನ್ನು ನಾವು ಉಟ್ಕೊಂಡು ಮಾಡಿರುವಂಥದ್ದು. ಸೊ ಇದನ್ನೆಲ್ಲ ಅನುಕರಣೆ ಮಾಡ್ತಾರೆ. ಬಟ್ ಅಟ್ ರೈಟ್ ನಾವು ಈಗ ಟೀಚರ್ ಅನ್ನುವ ಒಂದು ಲುಕ್ ಅಂದ್ರೆ, ಅಥವಾ ನಾವು ಎಣಿಸುವಾಗ ಒಂದು ಇದೇ ಚೇಂಜ್ ಆಗಿದೆ. ಸೊ ಪ್ರೆಸೆಂಟಿಂಗ್ ಆರ್ ಸೆಲ್ಸ್ ಇನ್ ಅ ವೆರಿ ಬೆಟರ್ ವೇ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಯುನೋ, ಮುಂಚೆ ಅದೊಂದು ನೋಷನ್, ಒಂದು ಟೀಚರ್ ಅಂದ್ರೆ ಒಂದು ಕಾಟನ್ ಸ್ಯಾರಿ, ಒಂದು ಕೈಯಲ್ಲಿ ಪುಸ್ತಕ, ಒಂದು ಕನ್ನಡಕ, ಟೀಚರ್. ಆದ್ರೆ ಅದು ಮಾತ್ರ ಅಲ್ಲ, ಟೀಚರ್ ಅಂದ್ರೆ ಅದು ಮಾತ್ರ ಅಂತ ನಾವು ವೈ ಶುಡ್ ವಿ ಆಕ್ಚುಲಿ ಡೂ ದಟ್? ರೆಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಮಾಡೋದು ಇಷ್ಟೇ, ಹೀಗೆ ಇದ್ರೆ ಟೀಚರ್, ಇಲ್ಲದ್ರೆ ಟೀಚರ್ ಅಲ್ಲ, ಮಾಡೋದು ಬೇಡ. ಅವರು ಮನುಷ್ಯರು, ಅವರಿಗೂ ಹೊರಗಡೆ ತನ್ನದೇ ಆದ ಫ್ಯಾಮಿಲಿ ಇದೆ, ತನ್ನದೇ ಆದ ಕನಸುಗಳಿದೆ. ಅಂಡ್ ಆದಷ್ಟು ನಾವು ಹೇಳೋದು ಹೆಂಗೆ ಅಂದ್ರೆ, ಟೀಚರಿಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಡಿ, ಆವಾಗ ಅವರು ಓಪನ್ ಅಪ್ ಆಗ್ತಾರೆ ಮಕ್ಕಳೊಟ್ಟಿಗೆ. ನಿಮ್ಮ ಮಕ್ಕಳು ಇನ್ನೂ ಖುಷಿಯಾಗಿರ್ತಾರೆ. ಟೀಚರಿಗೆ ಯಾವಾಗ ಸ್ವಲ್ಪ ನಾವು ಫ್ರೀ ಹ್ಯಾಂಡ್ ಕೊಡ್ತೀವೋ, they'll be much more comfortable in the classroom. They'll be much more easier with the kids. ನಮ್ಮ ಶಾಲೆಯಲ್ಲಿ ಅದಕ್ಕೆ ನಾವು we don't restrict. ಸೀರೆ ಅದೆಲ್ಲ ಹೇಳೋದಿಲ್ಲ, ಕುರ್ತಾದಲ್ಲಿ ಬನ್ನಿ, ಯು ವಾಂಟ್ ಟು ವೇರ್ ಸ್ಕರ್ಟ್, ಯು ಕ್ಯಾನ್ ಕಮ್. ಬಿಕಾಸ್ ಆ ಮಕ್ಕಳು ಎಷ್ಟು ಬೇಗ ಕನೆಕ್ಟ್ ಆಗ್ತಾರೆ ಅಂದ್ರೆ, ಆಸ್ ಸಿಂಪಲ್ ಆಸ್ ನಾವಿದನ್ನ ಮಾಡಿ ನೋಡಿದೀವಿ. ಒಂದು ಟೀಚರ್ ಲಿಪ್ಸ್ಟಿಕ್ ಹಾಕೊಂಡ್ ಬರ್ತಾರೆ, ಮತ್ತೊಂದು ಟೀಚರ್ ಲಿಪ್ಸ್ಟಿಕ್ ಹಾಕೊಂಡ್ ಬರಲ್ಲ. ಎಷ್ಟು ಚಂದದಲ್ಲಿ ಆ ಮಕ್ಕಳು ಲಿಪ್ಸ್ಟಿಕ್ ಹಾಕಿರೋ ಟೀಚರ್ ಹತ್ರ ಹೋಗಿ ಹೀಗೆಲ್ಲ ಮುಟ್ಟಿ ನೋಡಿ, ಒಂದು ಸ್ಮೈಲ್ ಕೊಡಿ ಟೀಚರ್ ಹೇಳಿ ಎಷ್ಟು ಚಂದದಲ್ಲಿ ಕೇಳ್ತಾರೆ ಗೊತ್ತಾ. ಸೊ ಎಲ್ಲೋ ಮಕ್ಕಳಿಗೆ ಬೇಕದು ಸ್ವಲ್ಪ ಚಂದ ಕಾಣೋದು, ಅಥವಾ ನಮಗೋಸ್ಕರ ಚಂದ ಬಂದಿದ್ದಾರೆ ಅನ್ನೋದು ಎಲ್ಲ. ಇಟ್ ಆಲ್ ಮ್ಯಾಟರ್ಸ್. ಐ ಥಿಂಕ್ ನಾವ್ ಅನ್ಕೊಂತೀವಿ ಮಕ್ಕಳು ಎಂತ ಗೊತ್ತಾಗತ್ತೆ ಮಕ್ಕಳಿಗೆ, ಅದನ್ನ ನೋಡಿ ಮತ್ತೆ ಕೆಟ್ಟ ದಾರಿ ತುಳಿತಾರೆ. ಕರೆಕ್ಟ್, ಅದಲ್ಲ. ದಟ್ ಈಸ್ ನಾಟ್ ಹೌ ಇಟ್ ಇಸ್. ಸೊ ಇಟ್ ಈಸ್ ಆಲ್ ಇಂಪಾರ್ಟೆಂಟ್ ಇನ್ ಲೈಫ್. ಯಾವುದನ್ನು ಮಾಡರೇಷನ್ ಅಲ್ಲಿ ನಾವು ಮಾಡಿದಾಗ ಯಾವುದು ತಪ್ಪು ಅಂತ ನಾನು ಹೇಳೋದಿಲ್ಲ. ಎಲ್ಲದಕ್ಕೂ ಅದರದ್ದೇ ಆದೊಂದು ಕರೆಕ್ಟ್ ಆದ ಮಾರ್ಗವನ್ನು ಹಾಕೊಂಡು. ಮ್ಯಾಮ್, ಈಗ ಟಾಯ್ಸಿನ ವಿಚಾರಕ್ಕೆ ಬಂದ್ರೆ, ನಿಮ್ಮ ಬಾಲ್ಯದಲ್ಲಿ ಯಾವ ತರ ಟಾಯ್ಸ್ ನೀವು ಯೂಸ್ ಮಾಡ್ತಾ ಇದ್ರಿ, ಇವತ್ತಿನ ಮಕ್ಕಳು ಯೂಸ್ ಮಾಡುವ ಟಾಯ್ಸ್ ಅನ್ನ ನೋಡಿದ್ರೆ ಯಾವ ರೀತಿ ಕಂಪೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ?
ನಮ್ಮ ಬಾಲ್ಯದಲ್ಲಿ ಟಾಯ್ಸ್ ಇದ್ದಿದ್ದು ಅಂದ್ರೆ ಅಡಿಗೆ ಆಟ ಒಂದೇ. ಅಡಿಗೆ ಆಟದಲ್ಲಿ ಕಿಚನ್ ಸೆಟ್ ಅದೊಂದು ಹುಚ್ಚು ನಮ್ಗಳಿಗೆ. ಅದು ಬಿಟ್ರೆ ಗೋಲಿ ಅದು ಕಮ್ಮಿ ಹುಡುಗರು ಆಡ್ತಾ ಇದ್ರು, ನಾವು ತುಂಬಾ ಕಮ್ಮಿ ಗೋಲಿ ಆಡಿದ್ದೆಲ್ಲ. ಕಿಚನ್ ಸೆಟ್ ಒಂದು ಜಾಸ್ತಿ ಯೂಸ್ ಇತ್ತು. ಬಟ್ ಈಗಿನ ಮಕ್ಕಳಿಗೆ ತಂದೆ ತಾಯಿ ದೇ ಆರ್ ಸ್ಟಫಿಂಗ್ ದೆಮ್ ವಿತ್ ಟಾಯ್ಸ್. ಯಾವ ಟಾಯ್ ಎತ್ತ ಗೊತ್ತಿಲ್ಲ, ಕಂಡಿದ್ದೆಲ್ಲ ತಗೊಳ್ಬೇಕು, ಅದು ಕಾಸ್ಟ್ಲಿ ಇದಲ್ಲ, ಅದನ್ನ ತಂದು ಹಾಕಿ ಬಿಡುವ, 800 ರೂಪಾಯಿ ಅಲ್ಲ, ಅಡ್ಡಿಲ್ಲ ತಂದು ಹಾಕಿ ಬಿಡುವ. ಆ ಮಗು ಎಂತ ಮಾಡುತ್ತೆ ಅದರಲ್ಲಿ, ಯು ಡೋಂಟ್ ನೋ ಅಬೌಟ್ ಇಟ್. ಸೊ ಆದಷ್ಟು ಈಗಿನವ್ರಿಗೆ ಏನು ಹೇಳ್ತೀವಿ ಅಂದರೆ ಏಜ್ ಅಪ್ರೋಪ್ರಿಯೇಟ್ ಟಾಯ್ಸ್ ತನ್ನಿ. ಆ ವಯಸ್ಸಿನಲ್ಲಿ ಆ ಮಗುವಿಗೆ ಏನು ಬೇಕೋ ಅದನ್ನು ನೋಡಿ ತನ್ನಿ. ನೀನು 3 ವರ್ಷ 4 ವರ್ಷದ ಮಗುವಿನ ಕೈಯಲ್ಲಿ ಪಿಸ್ತೂಲ್ ಕೊಟ್ಬಿಟ್ಟು ಆಡು ಅಂತ ಹೇಳಿದ್ರೆ ಡಿಶುಮ್ ಮಾಡುತ್ತೆ. ನಾಳೆ ದಿನ ಮನೆಗೆ ಯಾರು ಬಂದಾಗ್ಲೂ ಡಿಶುಮ್ ಅಂದ್ರೆ ಆಗ ಬೈತೀರಾ ಮಗುವಿಗೆ. ಬಟ್ ಕೊಟ್ಟಿದ್ ನೀವೇ ಅಲ್ವಾ, ಅದನ್ನ ಶುರು ಮಾಡಿಸಿದ್ ನೀವೇ ಅಲ್ವಾ. ಸೊ ಏಜ್ ಅಪ್ರೋಪ್ರಿಯೇಟ್ ಟಾಯ್ಸ್ ಅನ್ನ ಮಕ್ಕಳಿಗೆ ಕೊಡಬೇಕು. ಟಾಯ್ಸ್ ಕೊಡದೇ ಇದ್ರೂ ಪರವಾಗಿಲ್ಲ, ಮನೆಯಲ್ಲಿ ಇರೋವಂಥದ್ದನ್ನ ಆ ಮಕ್ಕಳ ಎದುರು ಹಾಕಿ ಸ್ವಲ್ಪ ಅಡುಗೆ ಮನೆ ಸಾಮಾನು ಇರ್ಬೋದು ಅಥವಾ ಬೇರೆನೇ ಇರ್ಬೋದು, ಇಟ್ ಈಸ್ ಓಕೆ. ಮಕ್ಕಳು ಅದನ್ನೆಲ್ಲ ನೋಡ್ಲಿ, ಮಾಡ್ಲಿ, ಹಾಕಿ. ಪುಸ್ತಕಗಳನ್ನ ಕೊಡಿ ಜಾಸ್ತಿ ಮಕ್ಕಳಿಗೆ, ಪಿಕ್ಚರ್ ಪುಸ್ತಕ, ಎಸ್ಪೆಷಲಿ ಈ ವಯಸ್ಸಿನ ಮಕ್ಕಳಿಗೆ ಪಿಕ್ಚರ್ ಬುಕ್ಸ್ ಅಂತ ನಾವೇನ್ ಹೇಳ್ತೀವಿ, ಪ್ಲೇ ಬೋರ್ಡ್ ಬುಕ್. ಸೊ ದಪ್ಪ ರಟ್ಟಿನ ಹರಿಯಕ್ಕಾಗಲ್ಲ, ದಪ್ಪ ರಟ್ಟಿನ ಪುಸ್ತಕಗಳಿರುತ್ತೆ, ಅದನ್ನ ತಂದ್ಕೊಡಿ. ಆ ಮಕ್ಕಳಿಗೆ ಪುಸ್ತಕ ತೆಗೆಯೋದು ಬರಬೇಕು, ಈ ವಯಸ್ಸಲ್ಲಿ ಬರಬೇಕು. 2 ವರ್ಷ 3 ವರ್ಷದ ಮಕ್ಕಳಿಗೆ ಪುಸ್ತಕ ಓಪನ್ ಮಾಡುವಂತ ಹ್ಯಾಬಿಟ್ ಬರಬೇಕು. ಆಗ ಅದು ಲೈಫ್ ಲಾಂಗ್ ಉಳಿಯುತ್ತೆ ಆ ಹ್ಯಾಬಿಟ್ಸ್. ಸೊ ಥಿಂಗ್ಸ್ ಲೈಕ್ ದಿಸ್. ಸೊ ಟಾಯ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಮಕ್ಕಳು ಮುಟ್ಟಿ ನೋಡಿ ಅದನ್ನ ಆಸ್ವಾದಿಸ್ಬೇಕು, ಕಲಿಬೇಕು, ಅದರಿಂದ ಆಗ್ತೈತೆ. ಇನ್ನಷ್ಟು ಮಾತಾಡುವ ಮ್ಯಾಮ್, ಅದರ ಒಂದು ಚಿಕ್ಕ ಬ್ರೇಕ್ನ ನಂತರ ಮನಸ್ವಿನಿ ಮನದಾಳದ ಮಾತಿನಲ್ಲಿ ಒಂದು ಚಿಕ್ಕ ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಮತ್ತೆ ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಮೈತ್ರಿ ಚಂದ್ರಶೇಖರ್ ಅವರು, ಯೂರೋ ಕಿಡ್ಸ್ನ ಸೆಂಟರ್ ಹೆಡ್ ಇವರು. ಬನ್ನಿ ಮತ್ತಷ್ಟು ವಿಚಾರಗಳನ್ನು ಅವರಿಂದ ತಿಳ್ಕೊಳ್ಳೋಣ. ಮ್ಯಾಮ್, ನೇರವಾಗಿ ಈ ರಿಸ್ಟ್ರಿಕ್ಷನ್ನ ಬಗ್ಗೆ ಮಾತನಾಡಬೇಕು ಅಂದ್ಕೊಂಡಿದ್ದೇನೆ. ಮಕ್ಕಳನ್ನ ನಾವು ರಿಸ್ಟ್ರಿಕ್ಟ್ ಮಾಡೋದು ಸರ್ವೇ ಸಾಮಾನ್ಯ. ಅದ್ ಮುಟ್ಬೇಡ, ಅದ್ ಮಾಡ್ಬೇಡ, ಕೊಡ್ತಾನೆ 2 ನಿಂಗೆ, ಈ ಪದಗಳು ನಿತ್ಯ ಬಳಕೆ ನಮ್ಮಲ್ಲಿ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ನೋ ಅನ್ನೋ ಪದ ನಾವು ನಮ್ಮಷ್ಟು ಪೇರೆಂಟ್ಸ್ ಅಷ್ಟು ಜಾಸ್ತಿ ಮತ್ತೆ ಯಾರು ಯೂಸ್ ಮಾಡೋದಿಲ್ಲ ಅಂತ ನಾನು ಅನ್ಕೊಂತೀನಿ. ಬಟ್ ಎಲ್ಲೋ ತೀರಾ ಕೆಲವು ಸಲ ಅತೀ ಮಾಡ್ತಾರೆ ಕೆಲವರು. ನಾವು ನಮ್ಮಲ್ಲಿ ಒಂದು ವೆರಿ ಫೇವ್ರೆಟ್ ಟರ್ಮ್ ಇದೆ, ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತ. ದೇ ಲಿಟ್ರಲಿ ಹವರ್ ಅರೌಂಡ್ ದ ಚೈಲ್ಡ್. ಅಂದ್ರೆ ಮಗುವಿನ ಮೇಲೆ ಹೀಗೆ ಕಣ್ಣಿರತ್ತೆ, ಅಲ್ಲಿ ಹೋದಾಗ ಅದು ಮುಟ್ಬಾರ್ದು, ಇದು ಮುಟ್ಬಾರ್ದು, ಅದು ಮಾಡಬೇಡ, ಇದು ಮಾಡಬೇಡ. ಎಲ್ಲೋ ಆ ಮಗುವಿನ ಸಬ್ಕಾನ್ಷಿಯಸ್ ಅಲ್ಲಿ ತೀರಾ ಮಗು ರಿಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ. ಮಗುವಿನ ವ್ಯಕ್ತಿತ್ವ ಕೂಡ ತುಂಬಾ ಕಂಜೆಸ್ಟ್ ಆಗ್ತಾ ಹೋಗುತ್ತೆ. ಮಗು ತನ್ನ ಪೊಟೆನ್ಷಿಯಲ್ಗೆ ತಕ್ಕನಂಗೆ ಓಪನ್ ಆಗುವುದೇ ಇಲ್ಲ. ಸೊ ಆದಷ್ಟು ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಸಿ, ದೇರ್ ಆರ್ ಸಿಚುಯೇಷನ್ಸ್ ವೇರ್ ಯು ಹ್ಯಾವ್ ಟು ಟೆಲ್, ಬಟ್ ಇನ್ ಡಿಫ್ರೆಂಟ್ ವರ್ಡ್ಸ್. ನೋ ಅನ್ನೋ ಪದವನ್ನ ತುಂಬಾ ಕಮ್ಮಿ ಬಳಕೆ ಮಾಡಿ ಅಂತ ನಾವು ನಮ್ಮಲ್ಲಿ ಬರೋ ಪೇರೆಂಟ್ಸ್ ಎಲ್ಲರಿಗೂ ಹೇಳ್ತೀವಿ. ನೋ ಅಂತ ಬೇಡ, ಬೇರೆ ಪದಗಳನ್ನ ಯೂಸ್ ಮಾಡಿ. ಹಾರ್ಶ್ ಆಗಿ ಡೋಂಟ್ ಡೂ ದಟ್, ಅದ್ ಮಾಡಕ್ ಹೋಗ್ಬೇಡಿ, ಆದಷ್ಟು ಕಮ್ಮಿ ಮಾಡಿ. ಈ ವಯಸ್ಸಿನ ಮಕ್ಕಳನ್ನ ಡಿಸ್ಟ್ರಾಕ್ಟ್ ಮಾಡೋದು ತುಂಬಾ ಸುಲಭ. ಏನೋ ಮುಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ 2 ಸಲ ಅದನ್ನು ಮುಟ್ಬೇಡ ಅಂತ ಕೈ ತಪ್ಪಿಸಿ ಮತ್ತೊಂದು ಕಡೆ ಆ ಮಗುವನ್ನ ಡಿಸ್ಟ್ರಾಕ್ಟ್ ಮಾಡೋದು ಬಹಳ ಸುಲಭ. 3 ವರ್ಷದ ಮಕ್ಕಳು, 4 ವರ್ಷದ ಮಕ್ಕಳು ತುಂಬಾ ಅಂದ್ರೆ ತುಂಬಾ ಸುಲಭ. ಯಾಕೆ ಮಾಡ್ತಾ ಇಲ್ಲ ಪೇರೆಂಟ್ಸು? ಯಾಕಂದ್ರೆ ಪೇರೆಂಟ್ಸ್ ಆರ್ ಗೆಟಿಂಗ್ ಫ್ರಸ್ಟ್ರೇಟೆಡ್. ಅವರಿಗೆ ಸಾಕಾಗ್ತಾ ಇದೆ. ದೇ ಆರ್ ನಾಟ್ ಏಬಲ್ ಟು, ನನ್ಗೆ ಮೊಬೈಲ್ ಕಾಯ್ತಾ ಇದೆ, ಟಿವಿ ಕಾಯ್ತಾ ಇದೆ, ಎಲ್ಲ ಆಗುತ್ತೆ, ಸೀರಿಯಲ್ ಟೈಮ್ ಆಯ್ತು. ಸೊ ಪೇರೆಂಟ್ಸ್ ಆರ್ ಸಮ್ವೇರ್, ಅಥವಾ ಮನೆಗೆ ಯಾರೋ ಬಂದಿದ್ದಾರೆ ಅವ್ರ ಎದುರುಗಡೆ ನೀನ್ ಹೀಗೆ ಮಾಡ್ತೀಯ. ಪಾಪ ಯಾರು ಇಲ್ಲದೆ ಇದ್ದಾಗ ಮಗು ಮಾಡಿದಾಗ ನೀವು ಸುಮ್ಮನಿದ್ದೀರಾ ಅಲ್ವಾ, ಯಾರೋ ಬಂದಾಗ ಮಾಡಿದಾಗ ಮಾತಾಡೋದು. ಸೊ ಮಗುವನ್ನ ಕನ್ಫ್ಯೂಸ್ ಮಾಡುತ್ತೆ. ಆದಷ್ಟು ಮಗುವನ್ನ ಅದಾಗದೆ ಒಳಗಡೆ ಕುಗ್ಗುತ್ತಾ ಹೋಗುತ್ತೆ ಮಗು. ತನ್ನ ತಕ್ಕನಂಗೆ, ತನ್ನ ಪೊಟೆನ್ಷಿಯಲಿಗೆ ತಕ್ಕನಂಗೆ ಮಗು ಓಪನ್ ಅಪ್ ಆಗೋದಿಲ್ಲ. ಸೊ ಹೇಳ್ತೀವಿ, ತಂದೆ ತಾಯಿಗೂ ಹೇಳ್ತೀವಿ, ಬಿಡಿ ಮಕ್ಕಳನ್ನ. ಈಗಿನ ಮಕ್ಕಳು ಮರಳಲ್ಲಿ ಬರೀ ಕಾಲಲ್ಲಿ ನಡಿಲಿಕ್ಕೆ ಕೇಳುವುದಿಲ್ಲ.
ಲಾನಲ್ಲಿ ಬರೀ ಕಾಲಲ್ಲಿ ನಡಿಲಿಕ್ಕೆ ಕೇಳುದಿಲ್ಲ. ಸೊ ತುಂಬಾ ನಾವು ಎಷ್ಟು ಮಾಡ್ಬಿಡ್ತೀವಿ ಅಂದ್ರೆ ಆ ಮಕ್ಕಳನ್ನ ತೀರಾ ಎಲ್ಲೋ ನಾವು ಒಂದು ಚೌಕಟ್ಟಲ್ಲಿ ಹಾಕಿ ನೀನು ಹೀಗೆ ಹೋಗ್ಬೇಕು ಅಂತ ಆ ಎಳೆ ವಯಸ್ಸಿನಲ್ಲೇ ಹೇಳೋದು ತುಂಬಾ ಕಷ್ಟ. ಒಂಥರ ಬೋನ್ಸಾಯಿ ತರ ಮಾಡ್ತಾ ಇದ್ದೀವಿ. ತಪ್ಪು ಕೂಡ. ಮತ್ತೆ ನಾವು ವಾಟ್ ಆರ್ ವಿ ಡೂಯಿಂಗ್ ಆಸ್ ಪೇರೆಂಟ್ಸ್? ವಿ ಆರ್ ಜಸ್ಟ್ ಕ್ರಿಯೇಟಿಂಗ್ ಅಡಲ್ಟ್ ಬೇಬೀಸ್. ನಾಳೆ ರಿಯಲ್ ಲೈಫ್ ಸಿಚುವೇಶನ್ನಿಗೆ ಹೋದಾಗ ತಂದೆ ತಾಯಿ ಬರುವುದಿಲ್ಲ. ಆ ಮಗುವಿಗೆ ನೀನು ಎಲ್ಲಿ ತನಕ ಎಲ್ಲದನ್ನು ಹೇಳ್ತಾ ಹೋಗ್ತೀಯಾ, ಎಲ್ಲಿ ತನಕ ಕೊಡ್ತಾ ಹೋಗ್ತೀಯಾ? ಆ ಮಗುವಿಗೆ ತನ್ನದೇ ಆದ ಎಕ್ಸ್ಪೀರಿಯನ್ಸಸ್ಗಳು ಬೇಕು. 2 ಸಲ ಮಗು ಬೀಳತ್ತೆ, ಆದರೆ 3ನೇ ಸಲ ಮಗು ಬೀಳಲ್ಲ. ಎದ್ದು ಬಿದ್ದು ಸಾವರ್ಸ್ಕೊಂಡು ಮುಂದೆ ಹೋಗತ್ತದು. ಸೊ ಮಗುವಿಗೆ ತನ್ನದೇ ಆದ ಕಲಿಕೆಗಳು ಬೇಕು, ಆ ವಯಸ್ಸಿಗೆ ತಕ್ಕಂಥ ಕಲಿಕೆಗಳು ಬೇಕು. ಸೊ ಆದಷ್ಟು ತಂದೆ ತಾಯಿಗಳು ನೀವು ಹಿಂದೆ ನಿಲ್ಲಿ, ಒಂದು ಸ್ಟೆಪ್ ಹಿಂದೆ ನಿಲ್ಲಿ, ನೋಡಿ. ಎಲ್ಲದಕ್ಕೂ ರಿಯಾಕ್ಟ್ ಮಾಡಲಿಕ್ಕೆ ಮಗುವಿಗೆ ಇದು ಮಾಡಲಿಕ್ಕೆ ಹೋಗಬೇಡಿ. ತೀರಾ ದೆರ್ ಇಸ್ ಅನ್ ಮೆಡಿಕಲ್ ಯಾವುದೋ ಮಗುವಿಗೆ ಅಟೆನ್ಷನ್ ಬೇಕು ಅಂತ ಮಗುವಿಗೆ, ಅಂಥವ್ರಿಗೆಲ್ಲ ಎಸ್ ವಿ ಅಂಡರ್ಸ್ಟ್ಯಾಂಡ್. ನಾರ್ಮಲ್ ಆಗಿ ಇರೋ ಮಕ್ಕಳಿಗೆ ಯಾಕೆ ಅಷ್ಟು ತೀರಾ ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಾ? ಮುಂಚೆ ಎಲ್ಲ ಮಕ್ಕಳು ಇದ್ರಲ್ಲ, ಇಲ್ಲ ನಾವು ಅಷ್ಟೇ ಅಲ್ಲ, ನೀರಲ್ಲೇ ಅಡಿಯೇ ಬೆಳೆದು. ಹೌದು, ಶೀತ ಆಗುತ್ತೆ. ಓಕೆ ಮಮ್ಮಿ, ಇನ್ನೊಂದು ವಿಚಾರ ಮಾತಾಡ್ತಾರೆ. ನೀವು ಸ್ವಲ್ಪ ಡೈಗ್ರೇಟ್ ಆಗ್ತದೆ ಸಬ್ಜೆಕ್ಟ್. BEd ಮಾಡಿರುವಂಥದ್ದು, ಅದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ನಿಮ್ಮ ಕೋರ್ ಸಬ್ಜೆಕ್ಟ್. ಇವತ್ತಿನ ದಿನದಲ್ಲಿ ಸಾಕಷ್ಟು ಡಿಮಾಂಡ್ ಇರುವಂಥದ್ದು. ನೀವು ಪತ್ರಿಕೆಗಳಲ್ಲಿ ನೋಡಿದ್ರು, ಕ್ಲಾಸಿಫೈಡ್ಸ್ಗಳಲ್ಲಿ ಇರುತ್ತದೆ ವಾಂಟೆಡ್ BSc BEd ಟೀಚರ್ಸ್ ಅಂತ ಹೇಳಿಕೊಂಡು. ಆ ಒಂದು ಇದೇ ಬೇರೆ, ಈ ಪುಟ್ಟ ಮಕ್ಕಳ ಒಂದು ಇದೇ ಬೇರೆ. ಏನು ಅನ್ನಿಸ್ತದೆ, ಹೇಗೆ ಬಂದ್ರಿ? ಪ್ರೀ ಸ್ಕೂಲ್ ಅನ್ನೋದು ಎಂಥ ಒಂದು ಏನು ಹೇಳ್ತೀವಿ ನಾವು, ಪ್ಲೇಸ್ ಟು ಆ್ಯಕ್ಚುಲಿ ಮೇಕ್ ಚೇಂಜಸ್. ಗ್ರಾಸ್ ರೂಟ್ ಲೆವೆಲಲ್ಲಿ ಮಗುವಿನ ಇಡೀ ಬೆಳವಣಿಗೆಯಲ್ಲಿ, ವ್ಯಕ್ತಿತ್ವದಲ್ಲಿ ಚೇಂಜ್ ಮಾಡುವಂಥ ಒಂದು ಪೊಸಿಷನ್. ಓಕೆ, ಪ್ರೀ ಸ್ಕೂಲ್ ಟೀಚರ್ಸ್ ಅಂತ ನಾವೇನು ಹೇಳ್ತೀವೋ, ಇಟ್ ಈಸ್ ಅ ವೆರಿ 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 ರೆಸ್ಪೆಕ್ಟಬಲ್ ಆ್ಯಂಡ್ ರೆಸ್ಪಾನ್ಸಿಬಲ್ ವರ್ಕ್. ಹೊರಗಡೆ ದೇಶಗಳಿಗೆ ಹೋದರೆ ನಾನೊಬ್ಬ ಪ್ರೀ ಸ್ಕೂಲ್ ಮಗುವಿನ ಟೀಚರ್ ಅಂತ ಹೇಳಿದ್ರೆ ಅವರಿಗೆ ಆ್ಯಕ್ಚುಲಿ ಸಂಬಳನೂ ಜಾಸ್ತಿ. ಸೆಕೆಂಡ್ ಥಿಂಗ್ ಇಸ್ ರೆಸ್ಪೆಕ್ಟ್, ತುಂಬ ರೆಸ್ಪೆಕ್ಟ್. ಅದೇ ನಮ್ಮ ಭಾರತದಲ್ಲಿ ನಾನು LKG ಮಗುವಿನ ಟೀಚರ್ ಅಂತ ಹೇಳಿ ಎಂತ ನೀನು ಅದಾ ಅಂತ ಹೇಳಿ ಕೆಳಗೆ ಮಾಡಿ ನೋಡ್ತಾರೆ. ಇಟ್ ಈಸ್ ನಾಟ್ ದ್ಯಾಟ್. LKG UKG ಅಥವಾ ನರ್ಸರಿ ಮಕ್ಕಳಿಗೆ ಟೀಚರ್ ಆಗುವಂಥದ್ದು ಎಂಥ ದೊಡ್ಡ ರೆಸ್ಪಾನ್ಸಿಬಲ್ ಜಾಬ್ ಆ್ಯಂಡ್ ರೆಸ್ಪೆಕ್ಟಬಲ್ ಜಾಬ್. ಯಾಕೆ ಅಂದರೆ ಆ ಮಗುವಿನ ಇಡೀ ಜೀವನದ ಪಾತೆ ಚೇಂಜ್ ಮಾಡುವಂಥ ಶಕ್ತಿ ಇರುವಂಥ ಪೊಸಿಷನ್ ಅದು. ಸೊ ಐ ಥಿಂಕ್ ವಿ ಆರ್ ಇನ್ ಸಚ್ ಅ ಸ್ಟೇಟ್, ಎಲ್ಲಿ ನಾವು ಇದ್ದೀವಿ ಅಂತ ನೋಡಿದ್ರೆ ಐ ಆಮ್ ವೆರಿ ಹ್ಯಾಪಿ ವಿತ್ ವೇರ್ ಐ ಆಮ್. ಆ್ಯಕ್ಚುಲಿ ಅ ಪ್ಲೇಸ್ ವೇರ್ ಐ ಕ್ಯಾನ್ ಮೇಕ್ ಅ ಪಾಸಿಟಿವ್ ಚೇಂಜ್ ಫಾರ್ ದ ನೆಕ್ಸ್ಟ್ ಜನರೇಷನ್ಸ್ ಟು ಕಮ್. ಎಕ್ಸಾಕ್ಟ್ಲಿ. So I think it is very strong place to be in than high school teacher, I think. ಇತ್ತೀಚಿನ ದಿನದಲ್ಲಿ ತುಂಬ ಇಂಪಾರ್ಟೆನ್ಸ್ ಪಡೆದುಕೊಳ್ಳುವಂಥದ್ದು ಮಕ್ಕಳ ಕ್ರಿಯೇಟಿವಿಟಿ, ಮಕ್ಕಳ ಮನಸ್ಸು, ಅವರ ಕಾನ್ಷಿಯಸ್ನೆಸ್, ಇದರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಕೂಡ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಿಮ್ಮನ್ನಿವತ್ತು ಅತಿಥಿಯಾಗಿ ಇಷ್ಟು ಮಾತಾಡಿಸಿದ್ದು ನಮ್ಮ ಲಕ್ ಕೂಡ ಹೌದು ಅಂತೇಳಿ. ಮ್ಯಾಮ್, ಈ ನಿಟ್ಟಿನಲ್ಲಿ ಫುಡ್ಡಿನ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋದು ಅಂತಂದರೆ, ಆ್ಯಸ್ ಎ ಟೀಚರ್ ಹೇಗೆ ಫುಡ್ ನಮ್ಮನ್ನ ಇದು ಮಾಡುತ್ತೆ, ಹಾಗೆ ಒಂದು ಮಗುವಿಗೆ ಯಾವ ರೀತಿಯಾದ ಫುಡ್ಗಳನ್ನು ಕೊಡ್ಬೋದು ಈ ಪ್ರೀ ಸ್ಕೂಲಲ್ಲಿ ಇರುವಾಗ ಸ್ಪೆಷಲಿ? ಈಗ ನಮ್ಮ ಶಾಲೆಗೆ ಮಕ್ಕಳು ಹೇಗೆ ಬರ್ತಾರೆ ಅಂದರೆ, ಪೇರೆಂಟ್ಸು ಪ್ಯೂರೇ ಮಾಡಿ ಕೊಡೋದು, ಎಲ್ಲದನ್ನು ವೆಜಿಟೇಬಲ್ ಅನ್ನು ಪ್ಯೂರೇ ಮಾಡೋದು, ಫ್ರೂಟ್ ಅನ್ನು ಪ್ಯೂರೇ ಮಾಡೋದು, ಅಂದರೆ ಫುಲ್ ಮ್ಯಾಶ್ ಮಾಡಿ ಜಜ್ಜಿ ಮಾಡಿ ಕೊಡೋದು. 2 ವರ್ಷದ ಮಗುವಿಗೆ ಓಕೆ, ಇನ್ನೊಂದು 6 ತಿಂಗಳು ಕೊಡಿ. 3 ವರ್ಷದ ಮಗುವಿಗೆ, 4 ವರ್ಷದ ಮಗುವಿಗೆ, 4.5, 5 ವರ್ಷದ ಮಗುವಿಗೆ ಕೂಡ ನೀನು ಇನ್ನೂ ಹಾಗೆ ಮಾಡಿ ಕೊಡ್ತೀಯ. 5 ವರ್ಷದ ಮಗುವಿಗೆ ಕಡೆಗೆ ಎಚ್ಚರಿಕೆ ಆಗತ್ತೆ ಅವರಿಗೆ, ಅಯ್ಯೋ ಬಾಯಿಗೆ ಹಾಕ್ತಾ ಇದೀವಿ ನಾವು, ದೋಸೆ ಇವತ್ತು ತಿನ್ನಿಸ್ತಾ ಇದೀವಿ, ಮಗು ವ್ಯಾಕ್ ಅನ್ನತ್ತೆ. ಇಷ್ಟು ವರ್ಷ ಮಾಡಿದ್ಯೇನು ನೀವು? ಆ ಮಗುವಿಗೆ ಹಲ್ಲು ಬರಕ್ಕೆ ಶುರು ಆದಾಗ ಬೇರೆ ಬೇರೆ ಟೆಕ್ಸ್ಚರ್ಸ್ ಬೇಕು. ನಮ್ಮಲ್ಲೆಲ್ಲ ಮುಂಚೆ ನೆನಪಿದ್ಯಾ ನಿಮ್ಗೆ, ರಸ್ಕ್ ಕೊಡ್ತಾ ಇದ್ರು. ಆ ಮಗುವಿಗೆ ಹಲ್ಲು ಬರಕ್ ಶುರು ಆದ ತಕ್ಷಣ ರಸ್ಕ್ ಕೊಡೋದು, ಗಟ್ಟಿ ಏನಾದ್ರು ಕೊಡೋದು, ಉಂಡೆ ಕೊಡೋದು ಎಲ್ಲ ಮಾಡ್ತಾ ಇದ್ರು. ಯಾಕೆ? ಅದೆಲ್ಲ ಬೇಕು.
ಆ ಟೈಮಲ್ಲಿ ಆ ಮಗುವಿಗೆ ಅದರ ಸ್ಟಿಮ್ಯುಲೇಷನ್ ಅಂತ ಏನು ಹೇಳ್ತೀವೋ ಅದೆಲ್ಲ ಬೇಕು. ನೀನು ಈಗಲೂ 4 ವರ್ಷ ಆದರೂ ಮಗುವಿಗೆ ಇನ್ನೂ ನಾನು ಬರೀ ಮಾಲ್ಟ್ ಕೊಡ್ತೀನಿ, ಬೇರೆ ಏನು ತಿನ್ನಲ್ಲ, ಎಲ್ಲದನ್ನು ಮ್ಯಾಶ್ ಮಾಡಿ ಕೊಡ್ತೀನಿ, ಹಾಗಾಗೋದಿಲ್ಲ. ಕಡೆಗೆ 6 ವರ್ಷ ಬಂದಾಗ ಮಗುವಿಗೆ ಅಸಹ್ಯ ಆಗತ್ತೆ, ಸಾಲಿಡ್ ಫುಡ್ ತಿನ್ನಕ್ಕೆ ಮಗುವಿಗೆ ಅಸಹ್ಯ ಆಗತ್ತೆ, ಅಷ್ಟು ಬೇಗ ಅಡ್ಜಸ್ಟ್ ದೇ ಕಾಂಟ್. ಮತ್ತೆ ಈ ವಯಸ್ಸಲ್ಲಿ ನೀನು ಕಲಿಸಿದ್ದು ಬೇಗ ಕಲಿತಾರೆ. 2 ವರ್ಷ 3 ವರ್ಷದ ಮಗು 4 5 ಆಗ್ತಾ ಇದ್ದಂಗೂ ಆ ಮಗುವಿಗೆ ಸೆಟ್ ಬಂದಿರತ್ತೆ, ಇಂಥದ್ದು ಅಂತ ಬಂದಿರತ್ತೆ, ಡಿವಿಯೇಟ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಈ ವಯಸ್ಸಲ್ಲೇ, ಸಣ್ಣ ವಯಸ್ಸಲ್ಲೇ ನೀವು ಮನೆಯಲ್ಲಿ ಏನು ಊಟ ಮಾಡ್ತಿರೋ ದಯವಿಟ್ಟು ಒಂದು ಪ್ಲೇಟಲ್ಲಿ ಆ ಮಗುವಿಗೂ ಹಾಕಿ ಎದುರುಗಡೆ ಕೂಡಿಸಿ. ಅವನಲ್ಲಿ ಬಿಸಾಕ್ತಾನೆ, ಇಲ್ಲಿ ಬಿಸಾಕ್ತಾನೆ, ಎಲ್ಲ ಗಲೀಜ್ ಮಾಡ್ತಾನೆ. ಮಗು ಮಾಡೋದಲ್ವಾ, ನೀವಲ್ಲ ಅಲ್ವಾ. ಮಗು ಆ ವಯಸ್ಸಲ್ಲಿ ಮಾಡಬೇಕು. ಕೆಳಗಡೆ ಒಂದು ದೊಡ್ಡ ಪ್ಲಾಸ್ಟಿಕ್ ಶೀಟ್ ಹಾಕಿ ಬೇಕಾದ್ರೆ ಕೂಡಿಸಿ ಮಗುವನ್ನ, ಎಲ್ಲ ಮಾಡಲಿ. ಲೆಟ್ ದ ಚೈಲ್ಡ್ ಆಕ್ಚುಲಿ ಎಕ್ಸ್ಪೆರಿಮೆಂಟ್ ವಿತ್ ವಾಟ್ ಶಿ ಆರ್ ಹಿ ಈಸ್ ಈಟಿಂಗ್. ಕೈಯಲ್ಲಿ ಮುಟ್ಟಬೇಕು, ಹಾಕೊಬೇಕು, ಅದರ ಪರಿಮಳ ನೋಡಬೇಕು, ಎಲ್ಲದು ಬೇಕು. ಟೇಸ್ಟ್ ಬಡ್ ಖಂಡಿತ ಅದೆಲ್ಲ ಇಂಪ್ರೂವ್ ಆಗಬೇಕು. ಆಮೇಲೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ನಮಗೆ. ಮಗು ಊಟನೇ ಮಾಡಲಿಲ್ಲ, ಹೌದಾ, ಏನೆಲ್ಲ ಮಾಡ್ತು? ಇಲ್ಲ, 1 ಲೋಟ ಹಾಲು ಕುಡಿತು, ಮತ್ತೊಂದು ಬಿಸ್ಕೆಟ್ ತಿಂತು, ಮಗು ಊಟನೇ ಮಾಡಲಿಲ್ಲ. ಇಷ್ಟು ದೊಡ್ಡ ಲೋಟ ಹಾಲು ಕುಡಿದು ಮಗುವಿಗೆ ಇನ್ನು 10 ನಿಮಿಷದಲ್ಲಿ ನಾನು 1 ತಟ್ಟೆ ಊಟ ಮಾಡಿಸ್ತೀನಿ ಅನ್ನೋದು ಹೌದಾ? ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ನಾವು ಮಗುವಿನಲ್ಲಿ ಇಟ್ಕೊಳ್ಳೋದು ತಪ್ಪು, ಆದಷ್ಟು ತಪ್ಪು. ಏನು ಕಡಿಮೆ ಮಾಡ್ತಾ ಹೋಗ್ಬೇಕು ನಾವು. ಯಾವ ಮಗುನು ಹೊಟ್ಟೆ ಹಸ್ಕೊಂಡು ಕೂತ್ಕೊಳ್ಳೋದಿಲ್ಲ. ಮಧ್ಯಾಹ್ನದ ಮಗು ಊಟ ಕಡಿಮೆ ಮಾಡ್ತು ಅಂದ್ರೆ ಬಾಡಿ ಏನೋ ಹೇಳ್ತಾ ಇದೆ ಮಗುವಿಗೆ, ನನಗೆ ಬೇಡ ಅಂತ ಇದೆ. ಇಟ್ ಈಸ್ ಓಕೆ, ಏನಾಗೋದಿಲ್ಲ, ಬಿಡಿ, ರಾತ್ರಿ ಚೆನ್ನಾಗಿ ಊಟ ಮಾಡುತ್ತೆ. ಸ್ಟಫ್ ಮಾಡಕ್ ಹೋಗ್ಬೇಡಿ ಮಗುವನ್ನ. ಒಂಥರ ಯುದ್ಧ ಕಾಂಡದ ತರ ಮಾಡ್ಬಿಡೋದು. ಆ ಊಟದ ಟೈಮನ್ನ ದೊಡ್ಡ ವಾರ್ ಝೋನ್ ತರ ಆಗೋಗಿರುತ್ತೆ. ಅಲ್ಲಿ ಅಮ್ಮ ಒಳಗ್ ಹಾಕೋದು, ಮಗು ಬೇಡ ಅನ್ನೋದು, ಇಬ್ರು ಕಣ್ಣಲ್ಲೂ ನೀರು ಹೊರಗಡೆ ಬರುತ್ತೆ, ಹಾಕಿದ್ದು ಹೊರಗಡೆ ಬರುತ್ತೆ. ಯಾಕೆ ಅಷ್ಟೆಲ್ಲ ಮಾಡಿದ್ರೆ ನೆಕ್ಸ್ಟ್ ದಿನ ಮಗು ಟೇಬಲ್ಗೆ ಬರಕ್ ಕೂಡ ಓಡ್ ಹೋಗತ್ತೆ, ಬರಲ್ಲ. ಊಟ ಅಂದ್ರೆ ಮಗು ಓಡೋಗತ್ತೆ. ಅಷ್ಟು ಅಲ್ಲಿ ತನಕ ಮಾಡ್ಕೊಳಕ್ ಹೋಗಬೇಡಿ. ಆ ಊಟದ ಟೈಮ್ ಅನ್ನೋದು ಒಂದು ಏನ್ ಹೇಳ್ತೀವಿ, ಹಸಿ ಖುಷಿ ಅದಿರ್ಬೇಕು. ಸ್ವಲ್ಪ ನಕ್ಕೊಂಡು ಮಾತಾಡ್ಕೊಂಡು ಎಲ್ಲರೂ ಜೊತೆಯಾಗಿ ಕೂತು ಮಾಡುವಂಥದ್ದು ಒಂದು ಟೈಮ್ ಅದು. ಆದಷ್ಟು ಅದನ್ನ ತೀರಾ ನೀನ್ ತಿನ್ಲೇಬೇಕು, ಅದು ಮಾಡ್ಲೇಬೇಕು ಅಲ್ಲ. ಸಣ್ಣ ವಯಸ್ಸಲ್ಲೇ ನೀನ್ ತರಕಾರಿ ಹೋಳು ಹಾಕೊಂಡಾಗ ಮಗುವಿಗೂ ಹೋಳು ಹಾಕಿ ಎದುರುಗಡೆ ಕೂಡ್ಸೋದು ಕರೆಕ್ಟ್. ನೀವೇನ್ ಮಾಡ್ತೀರಾ, ನಿಮ್ಮನ್ನ ಮಗು ನೋಡ್ತಾ ಇದೆ. ಸೊ ನಿಮ್ಮ ಜೊತೆ ಮಗುವನ್ನ ಎದುರುಗಡೆ ಒಂದು ಪ್ಲೇಟಲ್ಲಿ ಹಾಕಿ ಕೂಡಿಸಿ, ಐ ಥಿಂಕ್ ದಟ್ ಈಸ್ ಇಂಪಾರ್ಟೆಂಟ್. ಶಾಲೆಗೂ ಅಷ್ಟೇ 2 ಡಬ್ಬ ಕಳಿಸು, 3 ಡಬ್ಬ ಕಳಿಸು. 15 ನಿಮಿಷ ಮಗುವಿಗೆ ತಿನ್ಲಿಕ್ಕೆ ಬ್ರೇಕ್ ಇದೆ, 20 ನಿಮಿಷ ಮಾಡ್ಬೋದು ಅದನ್ನ. ಆದ್ರೆ 1-2 ದೊಡ್ಡ ಡಬ್ಬ, ಅದ್ರ ಜೊತೆ ಮತ್ತೊಂದು ಹಣ್ಣು. ಮಗು ಅಷ್ಟೆಲ್ಲ ತಿನ್ನತ್ತಾ? ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾ. ಪಾಪ ನಾವು ಶಾಲೆಗೆ ಹೋಗಿ ಆಯಂಗೆ ಬೈತೀವಿ, ನೀವು ತಿನ್ಸ್ಲಿಲ್ಲ ಮಗುವಿಗೆ, ನೀವು ಮತ್ತೊಂದು ಮಾಡ್ಲಿಲ್ಲ. ನಾನಿವತ್ತು ಮಗುವಿಗೆ ಶಾಲೆಯಲ್ಲಿ ನೀನ್ ತಿನ್ಲೇಬೇಕು ಅಂತ ಕಟ್ ಮಾಡಿದ್ರೆ ಮಗು ನಾಳೆಯಿಂದ ಶಾಲೆಗೆ ಬರುವುದಿಲ್ಲ, ಹಾಗಾಗ್ತದೆ. ಸೊ ಸ್ವಲ್ಪ ಗಮನ ಕೊಡ್ಬೇಕು ನಾವು ಮಗುವಿಗೆ. ಫಿಂಗರ್ ಫುಡ್ಸ್ ಅಂತ ನಾವು ಹೇಳ್ತೀವಿ, ತನ್ನ ಕೈಯಲ್ಲಿ ತಾನು ತಗೊಂಡು ತಿನ್ನುವಂತ ಪದಾರ್ಥಗಳು. ಈ ಪ್ರೀಸ್ಕೂಲ್ ಹಾಕೋ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ತಂದೆ ತಾಯಿ ಸ್ಟಾರ್ಟ್ ಮಾಡಬೇಕಾಗಿರೋದು, ಮನೆಯಲ್ಲಿ ಮಗು ತಿನ್ನದೇ ಇರುವಂತ ಪದಾರ್ಥವನ್ನು ಶಾಲೆಗೆ ಕಳಿಸ್ಬೇಕು. ಫಾರ್ ಎಕ್ಸಾಂಪಲ್, ಕಟ್ ಫ್ರೂಟ್ಸ್, ಕಟ್ ವೆಜಿಟೇಬಲ್ಸ್, ಡ್ರೈ ಫ್ರೂಟ್ಸ್ ಮಗು ಮನೆಯಲ್ಲಿ ತಿನ್ನಲ್ಲ. ಆ ಟೈಮಲ್ಲಿ ಶಾಲೆಗೆ ಕಳಿಸಿ 4 ಮಕ್ಕಳ ಜೊತೆ ಕೂತಾಗ ಆ ಮಗು ತಿಂತಾ ಇದೆ ಅಂತ ನೋಡಿದಾಗ ಈ ಮಗು ತನ್ನಿಂದ ತಾನೇ ತಿನ್ನತ್ತೆ. ಸೊ ದೀಸ್ ಥಿಂಗ್ಸ್, ಸ್ಮಾಲ್ ಥಿಂಗ್ಸ್, ಬಟ್ ತಂದೆ ತಾಯಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡ್ಬೇಕು. ಸಣ್ಣ ವಿಷಯ ಆದ್ರೂ ಬಹಳ ದೊಡ್ಡ ಡಿಫ್ರೆನ್ಸ್ ಮಾಡಿ, ಇಲ್ಲಾಂದ್ರೆ ಲೈಫ್ ಲಾಂಗ್ ಆ ವೆಜಿಟೇಬಲ್ ಅನ್ನ ಮುಟ್ಲಿಕ್ಕೆ ಇಲ್ಲ, ಆ ಫ್ರೂಟ್ ಅನ್ನ ಮುಟ್ಲಿಕ್ಕೆ ಇಲ್ಲ. ಬಹಳ ಒಂದು ಒಳ್ಳೆ ಪಾಯಿಂಟ್ ಅನ್ನ ಹೇಳಿದ್ರಿ ಮ್ಯಾಮ್. ಮ್ಯಾಮ್, ಈ ನಿಟ್ಟಿನಲ್ಲಿ ಫಿಟ್ನೆಸ್, ನಾವು ಕೂತು ಕೆಲಸ ಮಾಡೋದು ಹೆಚ್ಚಾಗಿದೆ ಈಗ. ಮಕ್ಕಳ ಹಿಂದೆ ಓಡ್ಲಿಕ್ಕೆ ನಮಗೆ ಕಷ್ಟ ಆಗುವಂಥದ್ದು, ಅದೇ ರೀತಿಯಾಗಿ ವಿಕಾರವಾಗಿಯೂ ಆಗುವಂಥದ್ದು ನೋಡುವ. ಈ ಫಿಟ್ನೆಸ್ ಬಗ್ಗೆ ಏನು ಹೇಳ್ತೀರಿ? ಫಿಟ್ನೆಸ್ ಎಲ್ಲರಿಗೂ ಬೇಕು. ನೀನು ಕಡೆಗೆ ಎಷ್ಟೇ ದುಡ್ಡಿರಲಿ ಮತ್ತೊಂದಿರಲಿ, ಅದಕ್ಕೆ ತಕ್ಕನಂಥ ಆರೋಗ್ಯ ಇಲ್ಲದೆ ಇದ್ದರೆ ಲೈಫ್ ಏನು ಅಂತ ಆಗೋಗತ್ತೆ. ಸೊ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಕೂಡ ಟಿ ವಿ ಎದುರುಗಡೆ ಕೂಡಿಸಿ ಆ ಮಗುವನ್ನು ಮಾಡೋದು ದಯವಿಟ್ಟು ಕಡಿಮೆ ಮಾಡಿ. ಹೊರಗಡೆ ಮಕ್ಕಳು ಆದಷ್ಟು ಆಡಲಿ, ಎಲ್ಲೇ ಇರಲಿ ಹೊರಗಡೆ ಆಡಲಿ. ಆ ಮಗುವಿಗೆ ನೀವು ಬರೀ ತಿನ್ಸೋದಲ್ಲ, ಆ ತಿನ್ಸಿದ ತಕ್ಕನಂಗೆ ಸನ್ಲೈಟ್ ಮಗುವಿನ ಮೈಗೆ ಬಿದ್ದರೆ ಮಾತ್ರ ಅದು ವರ್ಕ್ ಆಗೋದು.
ಇಲ್ಲ ಅಂದರೆ ಅಸಿಮಿಲೇಟ್ ಆಗೋಕ್ಕೆ ಕೂಡ ಮಗುವಿಗೆ ಕಷ್ಟ ಆಗುತ್ತೆ. ಸೊ ಆದಷ್ಟು ಮಕ್ಕಳನ್ನ ಅವರ ವಯಸ್ಸಿಗೆ ತಕ್ಕನಂಗೆ ಇರಕ್ಕೆ ಬಿಡಿ. ಫಿಟ್ನೆಸ್ ಆ ಮಗುವಿಗೆ ಎಷ್ಟು ಇಂಪಾರ್ಟೆಂಟು, ಮಗುವಿನ ಹಿಂದೆ ಓಡೋ ತಾಯಿಗೂ ಅಷ್ಟೇ ಇಂಪಾರ್ಟೆಂಟ್. ಸೊ ತಾಯಿ ಅಂದ್ರೆ ಕೂಡ ಸ್ವಲ್ಪ ದಿನದಲ್ಲಿ ಐ ನೋ ಇಟ್ ಇಸ್ ವೆರಿ ಲಕ್ಸುರಿಯಸ್ ಆ್ಯಕ್ಚುಲಿ. ತಾಯಿಗೆ ನೀನೊಂದು ಅರ್ಧ ಗಂಟೆ ತಗೊಳ್ಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಬಿಕಮ್ ಲೈಕ್ ಅ ಲಕ್ಸುರಿ ಟು ದ ಮದರ್. ಬಟ್ ಅರ್ಧ ಗಂಟೆ ಆದರೂ ಸ್ವಲ್ಪ ತಮ್ಮ ಬಗ್ಗೆ ಗಮನ ಕೊಟ್ಟು ಒಂದು ಸಿಂಪಲ್ ಆಗಿ ವಾಕಿಂದ ಶುರು ಮಾಡಿದ್ರೆ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಎಸ್ಪೆಷಲಿ ಹೆಂಗಸರಿಗೆ 40ರ ನಂತರ ಎಲ್ಲರಿಗೂ ಮಂಡಿ ನೋವು ಅನ್ನೋದು ಕಾಮನ್ ಆಗಿ ಹೋಗಿದೆ. ಆರ್ಥ್ರೈಟಿಸ್ ಇರ್ಬೋದು, ಮಂಡಿ ನೋವು ಇರ್ಬೋದು. ಆ್ಯಂಡ್ ಆಲ್ಸೋ ಫಿಟ್ನೆಸ್ ಎಲ್ಲಿ ತನಕ ಡೀಪ್ ರೂಟೆಡ್ ಅಂದರೆ ಇಟ್ ಆಲ್ಸೋ ಆ್ಯಕ್ಟ್ಸ್ ಅಪಾನ್ ಅವರ್ ಮೂಡ್. ಮೂಡ್ ಸ್ವಿಂಗ್ಸ್ ಬರ್ತಾ ಇರುತ್ತೆ. ಮತ್ತೊಂದು ಡಿಪ್ರೆಷನ್ನಿಗೆ ಹೋಗ್ತಾರೆ ಎಷ್ಟೋ ಜನ. ಅರ್ಧ ಗಂಟೆ ಫಿಸಿಕಲ್ ಆ್ಯಕ್ಟಿವಿಟಿ ಕ್ಯಾನ್ ಟೇಕ್ ಅವರ್ ಮೂಡ್ ಫ್ರಮ್ ಸಮ್ವೇರ್ ಟು ಸಮ್ವೇರ್. ಎಸ್ಪೆಷಲಿ ಒಂದು ಹೆಂಗಸಾದವಳಿಗೆ ತುಂಬ ಥಿಂಗ್ಸನ್ನು ನಾವು ಜಗಲ್ ಮಾಡ್ತಾ ಇರ್ತೀವಿ. ಎಲ್ಲದೂ ಇರುತ್ತೆ, ಮನೆಯಲ್ಲಿ ಇರುತ್ತೆ, ಹಸ್ಬೆಂಡ್ ಇರುತ್ತೆ, ಬಿಸ್ನೆಸ್ ಇರುತ್ತೆ, ಅತ್ತೆ ಮಾವ ಇರ್ತಾರೆ, ಕಸಿನ್ಸ್ ಇರ್ತಾರೆ, ರಿಲೇಟಿವ್ಸ್, ಫ್ರೆಂಡ್ಸ್, ತುಂಬ ವಿಷಯಗಳನ್ನು ಜಗಲ್ ಮಾಡ್ತಾ ಇರ್ಬೇಕಾದ್ರೆ ತನ್ನನ್ನು ತಾನೇ ನೋಡ್ಕೊಳ್ಬೇಕು. ಆವಾಗ ಫಿಟ್ನೆಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಐ ಫೀಲ್ ಎಲ್ಲದನ್ನೂ ಮಾಡಿಕೊಂಡು ಕೂಡ ಅರ್ಧ ಗಂಟೆ ದಿನದಲ್ಲಿ ನಮಗಾಗಿ ನಾವು ಎಲ್ಲದನ್ನೂ ಬಿಟ್ಟು ಒಂದು ಅರ್ಧ ಗಂಟೆ ಒಂದು ಸಣ್ಣ ವಾಕಿಗೆ ಹೋಗಿ ಬರೋದು, ಅಥವಾ ಎಲಿವೇಟರ್ ಯೂಸ್ ಮಾಡದೆ 1-2 ಸಲ ನಮ್ಮನೆ ಮೆಟ್ಲನ್ನು ಹತ್ತೋದು, ಅಲ್ಲಿಂದಾದರೂ ನಾವು ಶುರು ಮಾಡಬೇಕು. ಮ್ಯಾಮ್, ಈ ನಿಟ್ಟಿನಲ್ಲಿ ನಿಮ್ಮ ಈ ಶೆಡ್ಯೂಲನ್ನೆಲ್ಲ ನೋಡಿದಾಗ ಹೇಗೆ ನಿಮ್ಮನ್ನು ನೀವು ಡಿಸ್ಟ್ರೆಸ್ ಮಾಡ್ಕೋತೀರಿ? ವೆರಿ ರೀಸೆಂಟ್ಲಿ ನಾವು 6 ಜನ ಫ್ರೆಂಡ್ಸ್ ಸೇರಿಕೊಂಡು ಟ್ರೆಕ್ ಹೋಗಿ ಬಂದ್ವಿ ಉತ್ತರಾಖಂಡ್ಗೆ. ವಾವ್. ಸೊ ನೆಕ್ಸ್ಟ್ ಕೈಲಾಶ್ ಅಂಡ್ ಮಾನಸ ಸರೋವರಿಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಐ ಥಿಂಕ್ ದೀಸ್ ಆರ್ ದ ಸ್ಮಾಲ್ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ಕ್ಯಾಪ್ಚರ್. ದಿನದಲ್ಲಿ ಒಂದು ಅರ್ಧ ಗಂಟೆ ಡಾನ್ಸ್ ಇರ್ಬೋದು, ಸಂಗೀತ ಇರ್ಬೋದು, ಸ್ವಲ್ಪ ಈಗ ನಾಟಕದ ಹುಚ್ಚು ಬೆಳೀತಾ ಇದೆ, ಸೊ ಅದು ಮಾಡ್ತೀನಿ. ಮೆಡಿಟೇಷನ್ ಇರ್ಬೋದು, ಅಥವಾ ಈ ಥರದ ಸಣ್ಣ ಸಣ್ಣ ಥಿಂಗ್ಸನ್ನು ನಾವೇ ಹಾಕ್ಕೊಂಡು ನಾವೇ ಅಚೀವ್ ಮಾಡಿದಾಗ ನಮಗೆ ಸಿಗುವಂಥ ಸಂತೋಷ ಇಟ್ ಇಸ್ ಅ ಡಿಫ್ರೆಂಟ್ ಫೀಲ್. ಖಂಡಿತ. ಮ್ಯಾಮ್, ಈ ನಾಟಕ ಮತ್ತು ನಿಮ್ಮ ಜರ್ನಿಯ ಬಗ್ಗೆ ಹೇಳಬೇಕು. ನಾಟಕ ಈಸ್ ಅ ವೆರಿ ರೀಸೆಂಟ್ ಥಿಂಗ್. ಭರತಾಂಜಲಿ ಅನ್ನೋ ಒಂದು ಸಂಸ್ಥೆಯವರು ಕಿರ್ದಾರ್ ರಂಗಭೂಮಿ ತರಬೇತಿ ಕೇಂದ್ರ ಅಂತ ಒಂದು ಶುರು ಮಾಡಿದ್ದಾರೆ. ಸೊ ಅದರಲ್ಲಿ ಮೊನ್ನೆ ಅಷ್ಟೇ ರಂಗ ತರಬೇತಿ ಮುಗಿಸಿ 3 ತಿಂಗಳ ವರ್ಕ್ಶಾಪ್ ಮುಗಿಸಿ ನಾವು ಮಾಡಿದಂಥ ಪ್ರಥಮ ನಾಟಕ ಸುಳ್ಳು ನಮ್ಮದಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರು ಅಂತ. ಫಸ್ಟ್ ಶೋ ಆಗಿದೆ ಅಷ್ಟೇ. ಇಟ್ ವಾಸ್ ವೆರಿ ಗುಡ್. ರಂಗಭೂಮಿಯಲ್ಲಿ ಸಿಗುವಂಥ ನಾವೇನು ಹೇಳ್ತೀವಿ, ಬರೀ ನಮ್ಗೆ ಹೊರಗಡೆಯಿಂದ ಕಾಣುತ್ತೆ ನಾಟಕ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಕಾಣುತ್ತೆ, ಆದರೆ ರಂಗಭೂಮಿಯಲ್ಲಿ ಸಿಗುವಂಥ ಕಲಿಕೆ ಒಳಗಡೆ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ನಾನು ನಿಜವಾಗ್ಲೂ ಎಲ್ರಿಗೂ ಹೇಳ್ತೀನಿ, ನಿಮ್ಮ ಮನೇಲಿ 10 ವರ್ಷದ ಮೇಲಿನ ಮಕ್ಕಳಿದ್ರೆ ಅವರನ್ನು ಒಂದಷ್ಟು ಡ್ರಾಮಾ ಮಾಡಲಿಕ್ಕೆ ಬಿಡಿ, ಜೀವನದ ಕಲಿಕೆ ಸಿಕ್ಕಾಪಟ್ಟೆ ಇದೆ ಅದರಲ್ಲಿ. ಸೊ ಐ ಥಿಂಕ್ ವಿ ಶುಡ್ ಆಲ್ ಸ್ವಲ್ಪ ಬಿಡಬೇಕು, ಆ ಮಕ್ಕಳನ್ನು ಕೂಡ ಅಲ್ಲಿ ಬಿಡಬೇಕಂತ ಹೇಳಿ. ಎಸ್ ಮ್ಯಾಮ್, ಈ ನಿಟ್ಟಿನಲ್ಲಿ ಈ ಒಂದು ಮನಸ್ವಿನಿ ಮನದಾಳದ ಮಾತಿನಲ್ಲಿ ಎಲ್ಲ ಲೇಡೀಸಿಗೆ ನೀವು ಕೊಡುವ ಮೆಸೇಜ್? ಆದಷ್ಟು ಹೊರಗಡೆ ಹೋಗಿ ಬೇರೆಯವ್ರ ಜೊತೆ ಬೆರೀರಿ. ಐ ನೋ ಮನೇನೇ ಎಲ್ಲ, ನನ್ನ ಗಂಡ ಮಕ್ಕಳೇ ಎಲ್ಲ, ಹೌದು ಕರೆಕ್ಟ್. ಮಕ್ಕಳು ಸಣ್ಣವರಿದ್ದಾಗ ಅವರ ಬಗ್ಗೆ ಗಮನ ಬೇಕು, ಎಲ್ಲ ಸರಿ. ಆದರೆ ಆಮೇಲೆ ಮಕ್ಕಳು ಹೊರಗಡೆ ಹೋಗೋರು, ಕಡೆಗೆ ನೀನು ಏನಾಗ್ತೀಯ, ನಿನ್ನದೇನು ಅದು ಸ್ವಲ್ಪ ಅದ್ರ ಬಗ್ಗೆ ಗಮನ ಈಗಲಿಂದನೇ. 30 ಆಗಿದ್ರೆ ದಯವಿಟ್ಟು ಈಗಲೇ ಕೂಡಲೇ ಗಮನ ಕೊಡಿ, ಸ್ವಲ್ಪ ಸ್ಟಾರ್ಟ್ ಮಾಡಿ. ನಾನು ಏನು ಮಾಡ್ಬೋದು, ಯಾಕಂದರೆ ಜೀವನ ಇರೋದು ಮಕ್ಕಳು ಹೊರಗಡೆ ಹೋದ ಮೇಲೆ. 50 ಆದಾಗ ದೊತ್ತಂತ ನಮಗೆ ಎದುರುಗಡೆ ಕೂತ್ಕೊಳ್ಳುತ್ತೆ, ಅಯ್ಯೋ ಎಂತ ಮಾಡೋದು ಇನ್ನು, ನಾನು ಎಲ್ಲಿಗೆ ಹೋಗೋದು, ನಾನು ಇಷ್ಟು ವರ್ಷ ಹೊರಗಡೆ ಹೋಗಲೇ ಇಲ್ಲ, ಈಗ ಹೇಗೆ ಹೋಗೋದು, ಈಗ ಎಲ್ಲಿಗೆ ಹೋಗೋದು, ಒಬ್ಬಳೇ ಹೋಗಬೇಕಾ, ಯಾರೂ ಇಲ್ಲ ನನ್ನೊಟ್ಟಿಗೆ. ಗಂಡ ಅವರದ್ದೇ ಆದ ಫ್ರೆಂಡ್ ಸರ್ಕಲಲ್ಲಿ ಇರ್ತಾರೆ, ಅವ್ರದ್ದು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರ್ತಾರೆ, ಮನೆಯಲ್ಲಿ ಪಾಪ ಏನೂ ಇರೋದಿಲ್ಲ ಆ ಟೈಮಲ್ಲಿ. ಸೊ ಐ ಅರ್ಜ್ ಆಲ್ ದ ಲೇಡೀಸ್, ದಯವಿಟ್ಟು ಸ್ವಲ್ಪ ನಿಮ್ಮದೇ ಆದ ಕೆಲವು ಆ್ಯಕ್ಟಿವಿಟೀಸನ್ನು ಹಾಕ್ಕೊಳ್ಳಿ. ಭಜನೆ ಇರ್ಬೋದು, ನಿಮ್ಮ ಕುಕ್ಕಿಂಗ್ ನಿಮಗೆ ಆಸೆ ಇದ್ದರೆ ಅದಿರ್ಬೋದು, ಅಥವಾ ಬೇರೆ ಏನೇ ಇರ್ಬೋದು, ಮೆಡಿಟೇಷನ್ ಕ್ಲಾಸಿಗೆ ಹೋಗೋದು, ಯೋಗ ಕ್ಲಾಸಿಗೆ ಹೋಗೋದು, ಯಾವುದಾದ್ರೂ ನಿಮ್ಮ ಸೋಷಿಯಲ್ ಸರ್ಕಲ್ ಅನ್ನೋದನ್ನು ದಯವಿಟ್ಟು ಇಟ್ಕೊಳ್ಳಿ. ಎಸ್ಪೆಷಲಿ ಲೇಡೀಸ್,
ಒಂದು ವಯಸ್ಸಿನ ನಂತರ ನಿಮ್ಮದೇ ಆದ ಸಣ್ಣ ಒಂದು ಸೋಷಿಯಲ್ ಸರ್ಕಲ್ ಇರಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಏನು ಹೇಳ್ತಾರೆ ಮಾನಸಿಕ ಒಂದು ಸ್ಥಿಮಿತ ಕೂಡ ಐ ಥಿಂಕ್ ಹೆಂಗಸರಿಗೆ ತುಂಬ ಇಂಪಾರ್ಟೆಂಟ್. ಮುಂಚಿನ ಥರ ಜಾಯಿಂಟ್ ಫ್ಯಾಮಿಲಿ ಇಲ್ಲ. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಅವ್ರವರೇ ಮಾತಾಡ್ತಿದ್ರು, ಅವ್ರವರಲ್ಲೇ ನಡೀತಿತ್ತು, ಸೋಷಿಯಲ್ ಅಲ್ಲೇ ನಡೀತಿತ್ತು. ಈಗ ಹಂಗಿಲ್ಲ. ಮನೆಯಲ್ಲಿ ಒಬ್ಬರೇ ಇರ್ತಾರೆ, ತಪ್ಪಿದ್ರೆ ಇನ್ನೊಬ್ರು ಇರ್ತಾರೆ, ಮತ್ತೆ ಯಾರೂ ಇರೋದಿಲ್ಲ. ಸೊ ಐ ರಿಯಲಿ ಅರ್ಜ್ ಸ್ವಲ್ಪ ಹೊರಗಡೆ ಒಂದು ಸಣ್ಣ ನಿಮ್ಮ ಸರ್ಕಲ್ ಇಟ್ಕೊಳ್ಳಿ, ನೆಟ್ವರ್ಕ್ ಮಾಡ್ಕೊಳ್ಳಿ, ಹೊರಗಡೆ ಹೋಗಿ ಬಂದು ಎಲ್ಲ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ವಿಚಾರಗಳು, ಸ್ಪೆಷಲಿ ಈ ಮಕ್ಕಳ ಬಗ್ಗೆ, ಮಕ್ಕಳನ್ನು ಯಾವ ರೀತಿ ಬೆಳೆಸ್ಬೋದು, ಅವರಿಗೆ ಯಾವ ರೀತಿ ಫುಡ್, ಯಾವ ರೀತಿ ಅವರಿಗೆ ಟಾಯ್ಸ್, ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ರಿ ಮ್ಯಾಮ್. ತುಂಬ ಧನ್ಯವಾದಗಳು ತಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೋಸ್ಕರ ಮ್ಯಾಮ್. ತುಂಬ ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಮೈತ್ರಿ ಚಂದ್ರಶೇಖರ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಮಕ್ಕಳ ವಿಚಾರವಾಗಿ, ನಮಗೆ ನಾವು ಟೈಮ್ ಕೊಡಬೇಕು ಅನ್ನೋ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರು. ನಾವು ಈ ಮಾತುಗಳನ್ನು ನೆನಪಿನಲ್ಲಿಟ್ಕೊಂಡು ನಮಗೂ ಒಂದು ಟೈಮನ್ನು ನಾವು ಕೊಟ್ಕೊಳ್ಳೋಣ, ನಾವು ಬೆಳೆಯೋಣ, ನಾವು ಕ್ರಿಯೇಟಿವ್ ಆಗೋಣ ಅಂತ ಹೇಳ್ತಾ ಇವತ್ತಿನ ಮನಸ್ವಿನಿ ಮನದಾಳದ ಮಾತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ನ್ಯೂಸ್.